ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ಬೆಳಿಗ್ಗೆಯಿಂದ ಕರಾವಳಿ ಭಾಗ ಮಂಗಳೂರಿನಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು. ಪೊಲೀಸ್ ಇಲಾಖೆ ಮಹತ್ವದ ಮಾಹಿತಿಯನ್ನ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನ ಸದ್ಯದ ಪರಿಸ್ಥಿತಿಗೆ ಕೊಟ್ಟಿರುವಂತದ್ದು. ಹೇಳಿ ಕೇಳಿ ತುಳುನಾಡು ಅಂತ ಬಂದಾಗ ಇಲ್ಲಿ ನಂಬಿಕೆ ಆಚಾರ ವಿಚಾರಗಳಿಗೆ ಪ್ರಮುಖವಾಗಿರುವಂತಹ ಆದ್ಯತೆ ಇದೆ. ತುಳುನಾಡು ಅಂತ ಬಂದಾಗ ಪರಶುರಾಮನ ಸೃಷ್ಟಿ ಅನ್ನುವಂತಹ ನಂಬಿಕೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಪ್ರಕೃತಿ ದತ್ತವಾಗಿರುವಂತಹ ಆರಾಧನೆ ಒಂದ್ ಕಡೆ ಆದ್ರೆ, ಜೊತೆಗೆ ಈ ತುಳುನಾಡಿನ ಮಣ್ಣು ನೆಲ ಅನ್ನುವಂಥದ್ದು ಅದು ನಾಗನಿಗೆ ಸೇರಿದ್ದು ಅನ್ನುವಂತಹ ನಂಬಿಕೆ. ಭೂತಾರಾಧನೆ ನಾಗಾರಾಧನೆ ಅನ್ನುವಂಥ ಪ್ರಮುಖವಾಗಿರುವಂತಹ ಪಾತ್ರವನ್ನ ಕರಾವಳಿ ಭಾಗ ತುಳುನಾಡು ಪಡೆದುಕೊಳ್ಳುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಎಷ್ಟು ನಂಬುತ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಆದ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತುಳುನಾಡಿನ ಜನರು ದೈವವನ್ನ ಜೊತೆಗೆ ನಾಗದೇವರನ್ನ ಆರಾಧನೆಯನ್ನ ಮಾಡ್ತಾರೆ. ಹಾಗಾಗಿ ಪುರಾತನ ಕಾಲದಿಂದಲೂ ಕೂಡ ಆರಾಧನೆಗೆ ಒಳಪಟ್ಟು ಬರ್ತಾ ಇರುವಂತಹ ನಾಗಾರಾಧನೆ, ನಾಗನ ಬನ, ನಾಗನ ಕಲ್ಲು ಇದನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಆಗಿರುವಂತಹ ಕೆಲವು ಬೆಳವಣಿಗೆಗಳು ಕರಾವಳಿ ಭಾಗದಲ್ಲಿ, ಬೈಕಂಪಾಡಿಯಲ್ಲಿ, ತದನಂತರ ಕೂಳೂರಿನಲ್ಲಿ, ತದನಂತರ ಕೋಳಿಕಲ್ನಲ್ಲಿ ಆಗಿರುವಂತಹ ಎಲ್ಲಾ ಘಟನೆಗಳು ನಮ್ಮ ಜನಸಾಮಾನ್ಯರಿಗೆ ಗೊತ್ತಿದೆ, ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಗೊತ್ತಿದೆ. ನಾಗನ ಕಲ್ಲನ್ನ, ನಾಗನ ಬಿಂಬವನ್ನ, ನಾಗನ ಕಟ್ಟೆಯನ್ನ, ನಾಗನ ಬನವನ್ನ ಕಿಡಿಗೇಡಿಗಳು ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಅನ್ನುವಂಥದ್ದು, ಯಾವ ರೀತಿ ಭಗ್ನಗೊಳಿಸಿದ್ದಾರೆ ಅನ್ನುವಂಥದ್ದು, ನಾಗನ ಬಿಂಬವನ್ನ ಎಸೆದಿರುವಂತಹ ಪ್ರಕರಣ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಆ ವಿವಾದ ಬಗೆಹರಿಯುವತ್ತ ಒಂದು ವಿಚಾರವನ್ನ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತದ್ದು ಖುಷಿಯ ಸಂಗತಿ ಕೂಡ ಹೌದು. ಈ ಹಿನ್ನೆಲೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿದ್ದೆ. ಜೊತೆಗೆ ಇವತ್ತು 8 ಮಂದಿ ಆರೋಪಿಗಳನ್ನ, ವಿಗ್ರಹ ಭಂಜಕರನ್ನ, ಕಿಡಿಗೇಡಿಗಳನ್ನ ಮಂಗಳೂರು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿರುವಂತದ್ದು, ಜೊತೆಗೆ ಬಂಧನ ಮಾಡಿರುವಂತದ್ದು. ಇವತ್ತು ಪಿನ್ ಟು ಪಿನ್ ಈ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತೇವೆ ನಾವು. ಇವರೇ ನೋಡಿ ವಿಗ್ರಹ ಭಂಜಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗೊತ್ತಿದೆ ಈ ಒಂದು ವಿಚಾರ ನಡೆದು ಕರಾವಳಿ ಭಾಗದಲ್ಲಿ ಯಾವ ರೀತಿ ವಿವಾದ ಸೃಷ್ಟಿ ಮಾಡಿತ್ತು ಅನ್ನುವಂಥದ್ದು. ಹಿಂದೂ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಬಜರಂಗ ದಳ ಆ ಭಾಗಕ್ಕೆ ಬರುತ್ತೆ, ನಾಗನ ಕಟ್ಟೆ ಇದ್ದಂತಹ ಸ್ಥಳಕ್ಕೆ ಬರುತ್ತೆ, ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡುತ್ತೆ. ಜೊತೆಗೆ ಅವರ ಜೊತೆ ಸಾರ್ವಜನಿಕರು ಕೂಡ ಸೇರ್ತಾರೆ. ಜೊತೆಗೆ ಆ ಸಂದರ್ಭ ನಡೆದಿರುವಂತಹ ವಾದ ವಿವಾದಗಳು ತಮ್ಮ ಕೂಡ ಗೊತ್ತಿರುವಂಥದ್ದು. ಪೊಲೀಸ್ ಕಮಿಷನರ್ ಜೊತೆಗೆ ಹಿಂದೂ ಸಂಘಟನೆ ಮುಖಂಡರ ಜೊತೆ ಮಾತುಕತೆ, ಸಾರ್ವಜನಿಕರ ಜೊತೆ ಮಾತುಕತೆ, ಜೊತೆಗೆ ಕೋಡಿಕಲ್ ಒಂದು ದಿನ ಬಂದ್ ಕೂಡ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆ ಸೋಮವಾರದಂದು ನವೆಂಬರ್ 15ರಂದು ಬಂದ್ ಕೂಡ ಆಗಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. 1 ದಿನಗಳ ಕಾಲಾವಕಾಶ ಕೊಡ್ತೇವೆ ಅನ್ನುವಂಥದ್ದು, 24 ಗಂಟೆಗಳ ಕಾಲಾವಕಾಶ ಕೊಡ್ತೇವೆ. ಹಾಗಾಗಿ ಈ ಒಂದು ಕಿಡಿಗೇಡಿಗಳನ್ನ ಬಂಧನ ಮಾಡಿರುವಂಥದ್ದು. ಈಗ ಪೊಲೀಸ್ ಇಲಾಖೆ ಆ ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತುಳುನಾಡಿನಲ್ಲಿ ವಿವಾದ ಎಬ್ಬಿಸಿದ್ದ ನಾಗನಕಟ್ಟೆ ನಾಗಬಿಂಬ ಹಾನಿ ಪ್ರಕರಣ. 7 ಮಂದಿ ಕಿಡಿಗೇಡಿಗಳ ಬಂಧನ. ನಗರದ ಕೂಳೂರು ಮತ್ತು ಕೋಡಿಕಲ್ನಲ್ಲಿ ನಾಗನ ಬಿಂಬ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನಗರದಲ್ಲಿ ಕಳ್ಳತನಕ್ಕೆ ಪೊಲೀಸರು ಅಡ್ಡಿಯಾಗ್ತಾ ಇದ್ದು, ಪೊಲೀಸರ ಗಮನ ಬೇರೆಡೆ ಸೆಳೆಯಲು ಸಂಚು ರೂಪಿಸಿದ್ರು ಅನ್ನೋದು ತಿಳಿದು ಬಂದಿದೆ. ಪ್ರಕರಣ ಸಂಬಂಧ 8 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಗಳೆಲ್ಲರೂ ಕೂಳೂರು, ಕೋಡಿಕಲ್, ಬಂಟ್ವಾಳ ಹಾಗೂ ಓರ್ವ ಹಾಸನ ಮೂಲದವ ಅಂತ ತಿಳಿದು ಬಂದಿದೆ. ವಶಕ್ಕೆ ಪಡೆದ ಆರೋಪಿಗಳೆಲ್ಲರೂ ಗಾಂಜಾ ಮಾರಾಟ, ವ್ಯಸನದಲ್ಲಿ ನಿರತರಾಗಿದ್ರು ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ. ಪ್ರಕರಣದ ವಿವರ: ಅಕ್ಟೋಬರ್ 23 ಕೂಳೂರಿನಲ್ಲಿ ಕೋಟ್ಯಾನ್ ಕುಟುಂಬದ ನಾಗನಕಲ್ಲು ಭಗ್ನ ಹಾಗೂ ಎಸೆದಿರುವ ಪ್ರಕರಣ. ನವೆಂಬರ್ 13ರಂದು ಕೋಡಿಕಲ್ನ ನಾಗನಕಲ್ಲು ಎಸೆದ ಪ್ರಕರಣದ ಆರೋಪಿಗಳನ್ನ ಡಿಸಿಪಿ, ಉತ್ತರ ಎಸಿಪಿ ನೇತೃತ್ವದಲ್ಲಿ ನಡೆದ ವಿಚಾರಣೆಯಲ್ಲಿ 8 ಜನರನ್ನ ಬಂಧಿಸಲಾಗಿದೆ.
की बोलो भारत माता की ಧಿಕ್ಕಾರ 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 ರಾಮದೂತ ಅತುಲಿತ ಬಲರಾಮ ಅಂಜನಿ ಪುತ್ರ ಪವನ ಸುತ ರಾಮ ಮಹಾವೀರ ವಿಕ್ರಮ ಬಜರಂಗಿ ಸುಮತಿ ನಿವಾರ ಸುಮತಿಗೆ ಸಂಗಿ ಜಯ ಜಯ ಶ್ರೀ ಕೃಷ್ಣ ಜಯ ಜಯ ರಾಮನ ಪಾದ ಪೂಜೆಯ ಮಾಡು ಪುಣ್ಯದ ಭೂಮಿ ನಮಗಮ್ಮ ಕೃಷ್ಣನ ಕೀರ್ತಿ ಗಾಯನ ಮಾಡಿ ಭಾರತ ಭೂಮಿ ನಮಗಮ್ಮ ಜಯ ಜಯ ರಾಮ ಜಯ 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 ಶ್ರೀ ಕೃಷ್ಣ ಜಯ 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 ರಾಮ ಜಯ ಜಯ ರಾಮದೂತ ಅತುಲಿತ ಬಲರಾಮ ಅಂಜನಿ ಪುತ್ರ ಪವನ ಸುತ ರಾಮ ಸಫ್ವಾನ್, ಪ್ರವೀಣ್ ಅನಿಲ್, ಮೊಹಮ್ಮದ್ ಸುಹೈಲ್, ನಿಖಿಲೇಶ್ ಯಾನಿ, ವಿಕ್ಕಿ ಜಯಂತ್, ಪ್ರತೀಕ್, ಮಂಜುನಾಥ್, ಹಾಸನ ಮೂಲದ ನೌಶಾದ್ ಬಂದಿದ್ದರು. ಸಫ್ವಾನ್ ಹಾಗೂ ಸೊಹೇಲ್ ಮೇಲೆ 2 ಪ್ರಕರಣ ಈ ಹಿಂದೆ ದಾಖಲಾಗಿದ್ವು. ಹಾಗೆ ಪ್ರವೀಣ್ ಮೇಲೆ 3 ಪ್ರಕರಣ, ಜಯಂತ್ ಕುಮಾರ್ ಮೇಲೆ 2 ಪ್ರಕರಣಗಳು ದಾಖಲಾಗಿದ್ವು. ಇವರೆಲ್ಲರೂ ಜೈಲಿನಲ್ಲಿರುವ ವೇಳೆ ಒಬ್ಬರಿಗೊಬ್ಬರು ಪರಿಚಯವಾಗಿದ್ರು. ನಂತರ ಅವರ ಆಪ್ತತೆ ಹೆಚ್ಚಾಯಿತು. ಆಗಾಗ ಭೇಟಿಯಾಗ್ತಾ ಇದ್ರು ಅನ್ನೋ ಮಾಹಿತಿಯೂ ಸಿಕ್ಕಿದೆ. ಇವರು ಯಾವುದೇ ಸಂಘಟನೆ, ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ನಾಗಬನ ನಾಗಬಿಂಬ ಧ್ವಂಸ ಪ್ರಕರಣದ ಆರೋಪಿಗಳ ಅರೆಸ್ಟ್ ಆಗಿರುವಂಥದ್ದು. ಜೊತೆಗೆ ಈ ಒಂದು ವಿವಾದ ನಡೆದಾಗ, ಈ ಒಂದು ದುರ್ಘಟನೆ ನಡೆದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ವಿವಾದ ಸೃಷ್ಟಿಯಾಗುತ್ತೆ ಅಥವಾ ಬೇರೊಂದು ಬಣ್ಣವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ಚರ್ಚೆಗಳು ಎದ್ದಿತ್ತು. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ನಿರಂತರವಾಗಿರುವಂತಹ ಚರ್ಚೆಗಳನ್ನು ನಡೆಸಿದ್ವಿ. ಈ ಒಂದು ವಿಚಾರಗಳಲ್ಲಿ ಆರೋಪಿಗಳ ಬಂಧನ ಶೀಘ್ರವಾಗಿ ಆಗಬೇಕು ಅನ್ನುವಂಥದ್ದು. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಆ ಭಾಗದ ಜನಪ್ರತಿನಿಧಿ, ಕಾರ್ಪೊರೇಟರ್ ಆಗಿರುವಂತಹ ಕಿರಣ್ ಕುಮಾರ್ ಕೋಡಿಕಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸದ್ಯ ತಮ್ಮ ಕ್ಷೇತ್ರದಲ್ಲಿ ನಡೆದಿರುವಂತಹ 2 ಪ್ರಕರಣ, ಒಂದ್ ಕಡೆ ಕೂಳೂರು, ಜೊತೆಗೆ ಕೋಡಿಕಲ್ನಲ್ಲಿ ನಡೆದಿರುವಂತಹ ನಾಗಬಿಂಬ ಧ್ವಂಸ ಪ್ರಕರಣ ಏನಿದೆ, ಆರೋಪಿಗಳನ್ನ ಬಂಧನ ಆಗಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಅಲ್ಲ, ತುಂಬಾ ಒಂದು ನಾವು ಅವತ್ತು ಡಿಬೇಟ್ ಅಲ್ಲಿ ನಾವು ಕೂತ್ಕೊಂಡಾಗ ಕೂಡ ಹೇಳಿರುವಂತದ್ದು ತುಂಬಾ ಬೇಸರ ತರುವಂತ ವಿಷಯವನ್ನು ನಡೆದಿದೆ ಅಲ್ಲಿ. ಆದ್ರೆ ಇವತ್ತು ತುಂಬಾ ಒಂದು ಖುಷಿ ತರುವಂತ ವಿಷಯ ಏನಂದ್ರೆ ಎಲ್ಲ ಆರೋಪಿಗಳನ್ನು ಹಿಡಿದಿರುವಂತದ್ದು. ಪೊಲೀಸ್ ಇಲಾಖೆಯವರಿಗೆ ನಾವು ಅವತ್ತು ಏನು ಆ ಪ್ರತಿಭಟನೆ ನಾವು ನಡೆಸಿರುವಂತದ್ದು ಇರ್ಬೋದು, ಕೋಡಿಕಲ್ ಬಂದ್ ನಡೆಸಿರುವಂತದ್ದು ಇರ್ಬೋದು, ನಾನು ಅವತ್ತಿನ ಡಿಬೇಟ್ ಅಲ್ಲಿ ಕೂಡ ನಾನು ಆ ವಿಚಾರವನ್ನು ಮುಂದೆ ಇಟ್ಟಿದ್ದೆ. ಯಾಕೆ ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ, ಏನು ಇದರಿಂದ ಏನು ಲಾಭ ಇದೆ ಎಂಬುದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ನೋಡಿ, ನಾವು ಮಾಡಿರುವಂತ ಪ್ರತಿಭಟನೆಯಿಂದಾಗಿ ಅವರು ಸ್ವಲ್ಪ ಅವರ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚು ಮಾಡಿ ನಮ್ಗೆಲ್ರಿಗೂ ಖುಷಿ ತರುವಂತ ವಿಚಾರ, ಎರಡೂ ಕಡೆ ನಡೆದಿರುವಂತಹ ಘಟನೆಗಳ ಆರೋಪಿಗಳನ್ನು ಹಿಡಿಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಪೂರ್ಣ ತಂಡವನ್ನು ಇದರ ಹಿಂದೆ ಬಿಟ್ಟು ಅದನ್ನು ಹಿಡಿಯುವಂತಹ ಕೆಲಸವನ್ನು ಇವತ್ತು ನಮ್ಮ ಮಂಗಳೂರು ನಗರದ ಕಮಿಷನರ್ ಹಾಗೂ ಇಡೀ ತಂಡ ಮಾಡಿರುವಂತದ್ದು ಎಲ್ರಿಗೂ ಸಂತೋಷ ತರುವಂತ ವಿಷಯ. ಅದರ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ, ಇಡೀ ನಮ್ಮ ಕೋಡಿಕಲ್ನ, ಬಂಗ್ರಕೂಳೂರಿನ ಎಲ್ಲ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ಇಚ್ಛಿಸ್ತೇನೆ. ಓಕೆ ಎಸ್ ಸರ್. ಇದೀಗ ಆ ಪೊಲೀಸ್ನವರ ಒಂದು ಕಾರ್ಯಪ್ರವೃತ್ತಿ ಏನಿದೆ ತಮಗೆ ಖುಷಿ ತಂದಿದೆ ಅನ್ನುವಂಥದ್ದು. ತಮ್ಮ ಪ್ರತಿಭಟನೆ, ತಮ್ಮಗಳ ಹೋರಾಟ ಎಲ್ಲೂ ಕೂಡ ವ್ಯರ್ಥ ಆಗಿಲ್ಲ. ಬಹುಶಃ ತಮ್ಮಗಳಿಗೆ ಈ ಒಂದು ಕಾರ್ಯವೈಖರಿ ಖುಷಿ ತಂದಿದೆ. ಹೌದು, ನಿಜವಾಗಿ. ಯಾಕೆಂದ್ರೆ ಈ ಒಂದು ಘಟನೆ ನಡೆದಾಗ ನಮ್ಗೆ ಇನ್ನಷ್ಟು ಖುಷಿ ತಂದಿರುವಂತದ್ದು ಆ ಭಾಗದ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು
ಅದೇ ರೀತಿ ಇಡೀ ಸಂಘ ಪರಿವಾರದ ಎಲ್ಲ ಪ್ರಮುಖರು ಇರ್ಬೋದು, ಅದೇ ರೀತಿ ಸ್ವಾಮೀಜಿಗಳು, ಗುರುಪ್ರ ಸ್ವಾಮೀಜಿಗಳು ಕೂಡ ನಮ್ ಜೊತೆ ಬಂದಿದ್ರು. ಎಲ್ಲ ಜನರು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಯಾವುದೇ ಪಕ್ಷಾತೀತವಾಗಿ ಕೂಡ ಎಲ್ಲರೂ ಅಲ್ಲಿ ಸಾರ್ವಜನಿಕರು ಕೂಡ ಸೇರಿರುವಂತದ್ದು ನೀವು ಕೂಡ ನೋಡಿದ್ದೀರಾ. ಸಣ್ಣ ಪುಟ್ಟ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಬಂದು ಸಾರ್ವಜನಿಕರಲ್ಲಿ ಪ್ರತಿಭಟನೆ ಕೂತ್ಕೊಂಡಿರುವಂತ ಇರ್ಬೋದು. ಅದೇ ರೀತಿ ಪೊಲೀಸ್ನವರು ಬಂದಿರುವಂತ ಅಲ್ಲಿ ಆ ಏರಿಯಾದಲ್ಲಿ ಸುಮಾರು 10-15 ದಿವಸದಿಂದ ನಿರಂತರ ತಮ್ಮ ಏನು ಅಗತ್ಯ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡುವಂತದ್ದು, ಎಲ್ಲರೂ ಸ್ಪಂದಿಸಿರುವಂತದ್ದು. ಯಾಕೆ ನಾನು ನನ್ನ ಆಫೀಸ್ ಕೂಡ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ನನ್ನ ಜನಸೇವಾ ಕೇಂದ್ರ ನನ್ನ ಆಫೀಸ್ ಇದೆ. ನಾನು ಡೈಲಿ ಎವ್ರಿ ಡೇ ನಾನು ನೋಡ್ತಾ ಇದ್ದೇನೆ ಪೊಲೀಸ್ನವರು ಬರುವಂತದ್ದು, ಅಥವಾ ಕ್ರೈಮ್ ಬ್ರಾಂಚ್ ನವರು ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಯವರು ಬಂದು ಏನು ಎಂಕ್ವೈರಿ ಮಾಡುವಂತದ್ದು ನಾನು ನಿರಂತರ ನೋಡ್ತಿದ್ದೇನೆ. ಆದುದರಿಂದ ನಮ್ಗೆ ಎಲ್ರಿಗೂ ಭರವಸೆ ಇತ್ತು, ಪೊಲೀಸ್ನವರು ಅತ್ಯಂತ ಉತ್ತಮವಾದ ಕೆಲಸಗಳನ್ನ ಅಲ್ಲಿ ಮಾಡ್ತಾ ಇದ್ರು. ನಮ್ಗೆ ಆ ಹೋಪ್ಸ್ ಇತ್ತು, ನಮ್ಮ ಶಾಸಕರಿಗೆ ಕೂಡ ಆ ಹೋಪ್ಸ್ ಇತ್ತು, ಖಂಡಿತವಾಗಿ ಹಿಡಿತಾರೆ ಎಂಬ ಹೋಪ್ಸ್ ಇತ್ತು. ಯಾಕಂದ್ರೆ ಒಂದು 6-7 ದಿವಸ ಮುಂಚೆ ನಾನು ಶಾಸಕರ ಹತ್ರ ಇದರ ಬಗ್ಗೆ ಮಾತಾಡಿದೆ. ಅವ್ರು ಹೇಳಿದ್ರು ಖಂಡಿತವಾಗಿ ಇದನ್ನು ಅವರು ಸಾಲ್ವ್ ಮಾಡಿಯೇ ಮಾಡ್ತಾರೆ ಎಂಬ ಮಾತನ್ನು ಕೂಡ ಶಾಸಕರು ಹೇಳಿದ್ರು. ನಮ್ಮೆಲ್ಲರ ಭರವಸೆಯನ್ನು ನಮ್ಮ ಇಡೀ ಪೊಲೀಸ್ ಇಲಾಖೆಯವರು ಇಟ್ಟಿರುವಂತದ್ದು ನಮ್ಗೆಲ್ರಿಗೂ ಖುಷಿ ತರುವ ವಿಷಯ, ನಮ್ಮ ಹೆಮ್ಮೆಯ ವಿಷಯ ಕೂಡ ಹೌದು. ಜೊತೆಗೆ ಸರ್, ಈಗ ತಮ್ಮ ಗಮನ ಕೂಡ ಬಂದಿರಬಹುದು ಈ ಒಂದು ವಿಚಾರ, ಅಂದ್ರೆ ಈ ವಿಗ್ರಹ ಭಂಜಕರೇನಿದ್ದಾರೆ ಒಂದು ಸುಪಾರಿಯನ್ನ ಪಡೆದುಕೊಂಡಿದ್ರು, ಹಾಗಾಗಿ ಈ ಒಂದು ಡೀಲ್ ನಡೆದಿತ್ತು ಅನ್ನೋದು ಕೇವಲ 10,000 ರೂಪಾಯಿಗೆ. ಏನ್ ಹೇಳ್ತೀರಾ ಅಂದ್ರೆ ಆ ಭಾಗದಲ್ಲಿ ಇಂತಹ ಕಿಡಿಗೇಡಿಗಳು ಜಾಸ್ತಿ ಇದ್ದಾರೆ ಏನು? ತಮ್ಮ ಒಂದು ಕ್ಷೇತ್ರ ಜೊತೆಗೆ ಶಾಸಕರ ಕ್ಷೇತ್ರ ಭರತ್ ಶೆಟ್ಟಿ ಅವರ ಕ್ಷೇತ್ರ ಅಲ್ಲಿ ನಡೆದಿರುವಂತಹ ಸಾಲು ಪ್ರಕರಣ. ಹಾಗಾಗಿ ಎಸ್ ಸರ್, ಈ ಬಗ್ಗೆಯೂ ಕೂಡ ತಾವುಗಳು ಗಮನ ವಹಿಸಬೇಕಾಗುತ್ತೆ ಇನ್ನು ಮುಂದಕ್ಕೆ ಅಲ್ವಾ? ಹೌದು, ಖಂಡಿತ. ನಾನು ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ದೆ, ಏನು ಅಭಿನಂದನೆಯನ್ನು ಸಲ್ಲಿಸ್ತಿರುವಾಗ. ಆ ಪೋಸ್ಟ್ ನಲ್ಲಿ ನಾನು ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೇನೆ, ಅಭಿನಂದನೆಯ ಜೊತೆಗೆ ಇದಕ್ಕೆ ಕಾರಣಭೂತರಾಗಿರುವಂತವ್ರು ನೋಡಿ. ಈಗ ಇವರನ್ನು ನೋಡಿದಾಗ ಏನು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಸಫ್ವಾನ್ ಇರ್ಬೋದು, ಸೊಹೇಬ್ ಇರ್ಬೋದು, ಪ್ರವೀಣ್, ಅನಿಲ್ ಮೊಂತೆರ್ ಇರ್ಬೋದು, ನಿಖಿಲೇಶ್ ಇರ್ಬೋದು, ಅಥವಾ ಮಂಜುನಾಥ್, ಅಥವಾ ನೌಫ್ ಇರ್ಬೋದು, ಪ್ರತೀಕ್ ಮತ್ತೆ ಜಯಂತ್ ಇರ್ಬೋದು. ಇವರನ್ನು ನೋಡುವಾಗ ಖಂಡಿತವಾಗಿಯೂ ಇವರೇ ಖಂಡಿತವಾಗಿ ಇವರೇ ಮಾಡಿರುವಂತದ್ದು. ಆದ್ರೆ ಇವರೇ ಮುಂದೆ ನಿಂತು ಮಾಡುವಂತಹ ಕೆಲಸ ಖಂಡಿತವಾಗಿ ಅಲ್ಲ. ಯಾಕಂದ್ರೆ ಇದೆಲ್ಲವನ್ನು ನೋಡುವಾಗ ಗಾಂಜಾ ಗಿರಾಕಿಗಳಾಗಿ ಎಲ್ರು ಗಾಂಜಾ ಗಿರಾಕಿಗಳೇ, ಅದನ್ನು ನೋಡುವಾಗ ಎಲ್ರಿಗೂ ಗೊತ್ತಾಗುತ್ತೆ ಗಾಂಜಾ ಗಿರಾಕಿಗಳು. ಸಫ್ವಾನ್ ಹಾಗೂ ಸೊಹೇಬ್ನವರು ಇರ್ಬೇಕು, ಅವರಿಬ್ರು ಪ್ಲಾನ್ ಮಾಡಿರುವಂತದ್ದು. ಪ್ರವೀಣ್ ಮುಖೇನ ಈ ಉಳಿದಿರುವಂತಹ ಜನರನ್ನು ಸೇರಿಸುವಂತಹ 10,000 ರೂಪಾಯಿಗೆ ಸುಪಾರಿ ಕೊಟ್ಟು ಉಳಿದಿರುವಂತಹ ಏನು ಯುವಕರನ್ನೆಲ್ಲ ಜೊತೆಗೆ ಸೇರಿಸಿ ಗಾಂಜಾ ಸೇವಿಸುವಂತ ಯುವಕರನ್ನು ಜೊತೆಗೆ ಸೇರಿಸಿ ಅವರಿಗೆ 10,000 ಅಲ್ಲ, ನೀವು 1,000 ರೂಪಾಯಿ ಕೊಟ್ಟರು ಕೆಲಸ ಮಾಡ್ತಾರೆ. ಇನ್ನೊಂದು ವಿಚಾರ ಅದರಲ್ಲಿ ಕಮಿಷನರ್ ಅವರು ತಮ್ಮ ಪ್ರೆಸ್ ನಲ್ಲಿ ಕೂಡ ಹೇಳಿರುವಂತದ್ದು, ಇದೊಂದು ಪ್ಲಾನ್ಡ್ ಅಂತ ಹೇಳಿ. ಯಾಕೆಂದ್ರೆ ಕೋಮುಖ್ ಸುಷ್ಮಾ ಕ್ಷೇತ್ರ ಮಂಗಳೂರು ನಗರ ಉತ್ತರ ಅಂದ್ರೆ ಕೋಮುಖ್ ಸುಷ್ಮಾ ಕ್ಷೇತ್ರ ಮುಂಚೆ ಇದ್ದದ್ದು. ಶಾಸಕರಾಗಿ ಬರುವ ಮುಂಚೆ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬರುವ ಮುಂಚೆ ತುಂಬಾ ಕೋಮುಗಲಭೆಗಳು ಆಗಿರುವಂತದ್ದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಅವರು ಬಂದ ನಂತರ ಸುಮಾರು ಈಗ 3.5 ವರ್ಷದಿಂದ ಯಾವುದೇ ಕೋಮುಗಲಭೆಗಳು ನಡೆದಿಲ್ಲ. ಈಗ ಚುನಾವಣೆ ಹತ್ತಿರ ಬರುತ್ತಿರುವಾಗ ಖಂಡಿತವಾಗಿಯೂ ಈಗ ಇದನ್ನೆಲ್ಲ ನೋಡುವಾಗ, ಯಾರೆಲ್ಲ ಇದರಲ್ಲಿ ಕೈ ಜೋಡಿಸಿದ ಇದನ್ನೆಲ್ಲ ನೋಡುವಾಗ ಖಂಡಿತವಾಗಿ ಇದರಲ್ಲಿ ಏನಾದ್ರೂ ಒಂದು, ನಾನು ನಿಮ್ಮ ಜೊತೆ ಅಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿರುವಾಗ ಈ ಮಾತನ್ನು ಹೇಳಿದ್ರಿ. ಮೇಲ್ನೋಟಕ್ಕೆ ಇದೊಂದು ಪೂರ್ವ ನಿಯೋಜಿತ ಒಂದು ಪ್ರೀ ಪ್ಲಾನ್ ಆದಾಗೆ ಕಾಣ್ತಾ ಇದೆ. ಈಗ್ಲೂ ನಾನು ಆ ಮಾತಿಗೆ ಬದ್ಧನಾಗಿದ್ದೇನೆ. ಖಂಡಿತವಾಗಿ ಇದೊಂದು ಪ್ಲಾನ್ಡ್ ಆಗಿರುವಂತದ್ದು, ಈ ಯುವಕರನ್ನೆಲ್ಲ ಉಪಯೋಗಿಸಿ ನಡೆದಿರುವಂತದ್ದು ಅಂತ ಹೇಳಿ ನನ್ಗೆ ಈಗ್ಲೂ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ನನ್ನ ಕಮೆಂಟ್ ಅಲ್ಲಿ ಕೂಡ ಹಾಕಿದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಉತ್ತಮವಾದ ಕೆಲಸ ಮಾಡಿದ್ದೀರಾ, ಆದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸದೆ ಇನ್ನಷ್ಟು ಕೆಲಸಗಳನ್ನು ಮಾಡುತ್ತಾ ಇನ್ನಷ್ಟು ಯಾರು ಇದಕ್ಕೆ ಕಾರಣಭೂತರು ಯಾರೆಂಬುದನ್ನು ಹುಡುಕುವಂತ ಕೆಲಸವನ್ನು ಕೂಡ ಮಾಡ್ಬೇಕೆಂಬ ಮಾತನ್ನು ಕೂಡ ನನ್ನ ಒಂದು ಪೋಸ್ಟ್ ಅಲ್ಲಿ ನಾನು ಇವತ್ತು ಹಾಕಿದ್ದೇನೆ. ಓಕೆ, ಅಂದ್ರೆ ಸರ್ ತಾವು ಈಗಲೂ ಕೂಡ ಹೇಳ್ತಾ ಇರೋ ಒಂದು ಮಾತು ಅಂತ ಹೇಳಿದ್ರೆ ಸಂಚು ರೂಪಿಸಲಾಗಿದೆ ಅನ್ನೋದು, ಅಂದ್ರೆ ಇದು ರಾಜಕೀಯ ಪ್ರೇರಿತ ಅನ್ನೋದು ತಾವು ಕೂಡ ಹೇಳ್ತಾ ಇರುವಂತದ್ದ. ಯಾಕಂದ್ರೆ ಇಲ್ಲಿ ಆ ಹುಡುಗರು ಅವರವರ ವಿಚಾರ ಅವರವರ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಮಾಡಿರುವಂತಹ ವಿಚಾರ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ನಾನು ಕೇಳ್ತಾ ಇರುವಂತದ್ದು, ಹಾಗಾದ್ರೆ ಇದ್ರೆ ಹಿಂದೆ ಇನ್ನಷ್ಟು ವಿಚಾರಗಳಿದೆ ಅನ್ನೋದು ತಾವು ಹೇಳ್ತಾ ಇರುವಂತದ್ದು. ಅಲ್ಲ, ಈಗ ಕಮಿಷನರ್ ಅವರು ತಮ್ಮ ಪ್ರೆಸ್ ನಲ್ಲಿ ಹೇಳಿರುವಂತದ್ದು 2 ವಿಚಾರವನ್ನೇ ಹೇಳಿದ್ದಾರೆ. ಒಂದು, ಇವರೆಲ್ಲರೂ ಏನು ಮಂಗಳೂರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಿರುವಂತಹ ವ್ಯಕ್ತಿಗಳು, ಆ ಕಳ್ಳತನ ನಡೆಯುವುದಕ್ಕೆ ಕಷ್ಟ ಆಗ್ತಾ ಇದ್ದ ಕಾರಣ ಎಲ್ಲ ದರೋಡೆಕೋರರನ್ನು ಹಿಡಿತಾ ಇರುವುದನ್ನು ನೋಡಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕಾನ್ಸಂಟ್ರೇಷನ್ ಅನ್ನು ತಪ್ಪಿಸುವುದಕ್ಕೆ ಇಂತಹ ಒಂದು ಧರ್ಮದ ಬಗ್ಗೆ ಸ್ವಲ್ಪ ಸಮಸ್ಯೆಯನ್ನು ತಂದ್ರೆ ಪೊಲೀಸ್ನವರ ಕಾನ್ಸಂಟ್ರೇಷನ್ ಆ ಕಡೆ ಆದಾಗ ಅವರಿಗೆ ಸ್ವಲ್ಪ ಸುಲಭ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಕೂಡ ಮಾಡಿರ್ಬಹುದು ಎಂಬ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ನೀವು ಹೇಳಿದಾಗೆ ಈ ಗಾಂಜಾಕ್ಕಾಗಿ ಕೆಲಸ ಮಾಡುವಂತವರು, ಸ್ವಲ್ಪ ಏನು ಬೇಕಾಗಿರುವಂತ ಗಾಂಜಾ ಸೇವನೆಗೆ ಬೇಕಾಗಿರುವಂತ ಸ್ವಲ್ಪ ಹಣಕ್ಕಾಗಿ ಕೂಡ
ಇಂಥ ಕೆಲಸ ಮಾಡಿರುವಂತದ್ದು. ಆದ್ರೆ ಯಾರು ಈ ಕೃತ್ಯವನ್ನು ಪ್ಲಾನ್ ಮಾಡಿದ್ದಾರೆ ಅದನ್ನು ನಾವು ನೋಡ್ಬೇಕಾಗತ್ತೆ. ಆ ಪ್ಲಾನ್ ಮಾಡಿದವರು ಖಾಲಿ ಇದಕ್ಕೇನೆ ಪ್ಲಾನ್ ಮಾಡಿದಾರ ಅಥವಾ ಅವರ ಹಿಂದೆ ಕೂಡ ಬೇರೆಯವರು ಅಂತ ಪ್ಲಾನ್ ಮಾಡಿಸುವವರು ಇದ್ದಾರಾ ಎಂಬುದನ್ನು ಕೂಡ ನಾವು ಯೋಚನೆ ನಿಜವಾಗಿ ಈ ಸಂದರ್ಭದಲ್ಲಿ ಮಾಡ್ಲೇಬೇಕಾಗ್ತದೆ. ಇದನ್ನು ಯಾವುದೇ ರೀತಿಯಲ್ಲಿ ನಾವು ಏನು ಅದನ್ನು ಬಿಟ್ಟು ಆಗುವಾಗಿಲ್ಲ. ಇದನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಇನ್ನಷ್ಟು ಡೀಪ್ ಆಗಿ ಇದರ ಬಗ್ಗೆ ಇನ್ನಷ್ಟು ಎಂಕ್ವೈರೀಸ್ ಗಳನ್ನ ಮಾಡಿ ಏನು, ಯಾಕೆಂದ್ರೆ ಇನ್ನು ಇಲೆಕ್ಷನ್ ಹತ್ತಿರ ಬರ್ತಿರುವಾಗ ಖಂಡಿತವಾಗಿ ನಮ್ಗೆಲ್ರಿಗೂ ಮನಸ್ಸಿಗೆ ಬರುವಂತದ್ದು ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಎಂಬುದನ್ನು ನಾವು ನಮ್ಮ ಮನಸ್ಸಿಗೆ ಈಗ್ಲೂ ಏನು ಔಟ್ಲುಕ್ ಅಲ್ಲಿ ಈಗ್ಲೂ ನನ್ನ ಮನಸ್ಸಿಗೆ ಅಂತೂ ಈಗ್ಲೂ ಅದು ಒಂದು ಪ್ರೀ ಪ್ಲಾನ್ಡ್ ಎಂಬುದನ್ನು ನಾನು ಈಗಲೂ ಕೂಡ ಹೇಳುವುದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಓಕೆ ಜೊತೆಗೆ ಕಿರಣ್ ಅವರೇ, ಬಹುಶಃ ಈ ಒಂದು ವಿಚಾರ ತಮಗೆ ನೆನಪಿರಬಹುದು. ಅಂದ್ರೆ ಈ ಒಂದು ಘಟನೆಗಳು ನಡೆದಾಗ ಆ ಭಾಗದಲ್ಲಿ ಒಂದು ಮನೆಯಲ್ಲೂ ಕೂಡ ದೈವದ ಮುಖ ಕವಚ ಅಂದ್ರೆ ಪಾಪೆ ಅನ್ನುವಂಥದ್ದು ಅದು ಕೂಡ ಕಳವಾಗಿತ್ತು. ಸೊ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅದನ್ನ ಕದ್ದಿರುವವರು ಸಿಕ್ಕಿದ್ದಾರಾ? ಏನಾಗಿದೆ ಅನ್ನುವಂಥದ್ದು? ಇಲ್ಲ, ಅದೇ ಕಲ್ಲುಟ್ಟಿ ದೈವದ ಒಂದು ಅದೇ ಪಾಪೆ ಏನು ಹೇಳ್ತೇವೆ, ಸಣ್ಣದಾದ ಒಂದು ಕಲ್ಲುಟ್ಟಿ ದೈವದ ಒಂದು ವಿಗ್ರಹ, ಬೆಳ್ಳಿಯ ವಿಗ್ರಹ. ಅದೇ ರೀತಿ ಇನ್ನೊಂದು ನಾಗಬನದ ಕೆಳಗಡೆ ಇರುವಂತಹ ದೈವಸ್ಥಾನ, ಅದರದ್ದು ಒಂದು ಏನು ನಾವು ಕಟ್ಸಲ್ ಏನ್ ಹೇಳ್ತೇವೆ, ಪುರಾತನದ ಒಂದು ಕಬ್ಬಿಣದ ಕಟ್ಸಲ್, ಅದು ಕೂಡ ಮಿಸ್ ಆಗಿರುವಂತದ್ದು. ಈಗ ಅದರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಡಿಪಾರ್ಟ್ಮೆಂಟ್ ನವರಿಗೆ ನಾನೊಂದ್ 2 ಸಲ ಇನ್ಸ್ಪೆಕ್ಟರ್ಗೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಇವತ್ತು ಎಲ್ರು ಬಿಸಿ ಇದ್ದ ಕಾರಣ ನನಗೆ ಅದರ ಉತ್ತರ ಸರಿಯಾಗಿ ಸಿಕ್ಕಿಲ್ಲ. ಈಗ ಅದರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಅದನ್ನು ಕೂಡ ನಾವು ಈಗ ನಾನು ನಾಳೆ ಆ ಕಡೆ ಹೋಗಿ ಅವರ ಹತ್ರ ಮಾತಾಡ್ತೇನೆ. ಇದರ ಬಗ್ಗೆ ಏನಾಗಿದೆ ಎಂಬುದನ್ನು ಕೂಡ, ಅದರ ವಿಚಾರ ನನಗೆ ಇನ್ನೂ ಕೂಡ ಅದರ ಬಗ್ಗೆ ಸಿಕ್ಕಿಲ್ಲ. ಅದನ್ನು ಕೂಡ ಹುಡುಕುವಂತ ಕೆಲಸ ಆಗ್ಬೇಕು. ಅದು ಇವರೇ ಮಾಡಿರುವಂತದ್ದ ಅಲ್ಲ ಬೇರೆಯವರೇನೋ ಮಾಡಿದಾರೆ ಅದನ್ನು ಕೂಡ ನೋಡುವಂತ ಅಗತ್ಯತೆ ಇದೆ ಇನ್ನು ಕೂಡ. ಓಕೆ ಅದರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಅನ್ನುವಂತ ತಾವು ಹೇಳ್ತಾ ಇದ್ದೀರಾ ಅಲ್ವಾ? ಅಲ್ಲ, ಖಂಡಿತ ಆಗ್ಬೇಕು. ಯಾಕಂದ್ರೆ ಇದು ಅದೇ ಸ್ಥಳದಲ್ಲಿ ಆದ ಕಾರಣ ಇದೆಲ್ಲವನ್ನು ಅವರೇ ಮಾಡಿರುವಂತದ್ದು. ಈಗ ಏನು ಕಮಿಷನರ್ ಅವರು ಏನು ಪ್ರೆಸ್ ರಿಪೋರ್ಟ್ ಇವತ್ತು ಕೊಟ್ಟಿದ್ದಾರೆ ನಮ್ಗೆಲ್ರಿಗೂ ಗೊತ್ತಿರುವಂತದ್ದು ಅಷ್ಟೇ. ಅದಕ್ಕಿಂತ ಹೆಚ್ಚು ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ್ದು ಏನಂತ ಹೇಳಿ. ಇನ್ನು ನಾವು ಪರ್ಸನಲ್ ಆಗಿ ಹೋಗಿ ಅವರನ್ನು ಮೀಟ್ ಆಗಿ ಏನು ಪೂರ್ಣ ರೀತಿಯಲ್ಲಿ ಏನೆಲ್ಲ ಆಗಿದೆ ಎಂಬುದನ್ನು ನಾವು ಕೂಡ ತಿಳ್ಕೊಳ್ಳುವಂತ ಕೆಲಸ ನಾವುಗಳು ಕೂಡ ಮಾಡ್ಬೇಕಾಗತ್ತೆ. ಅದನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಓಕೆ ಎಸ್ ಸರ್. ಜೊತೆಗೆ ಆ ಭಾಗದ ಒಂದು ಜನಪ್ರತಿನಿಧಿಯಾಗಿ ಒಂದು ಯುವಕರ ಮೇಲೆ, ಹುಡುಗರ ಮೇಲೆ ಸ್ವಲ್ಪ ಕಣ್ಣಿಡುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ಯುವಕರು ದಾರಿ ತಪ್ಪುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು, ಗಾಂಜಾ ಅಥವಾ ಇನ್ನಿತರ ಮದ್ಯ ಸೇವನೆ. ಸೊ ಈ ಬಗ್ಗೆಯೂ ಕೂಡ ತಾವುಗಳು ಕೂಡ ಎಚ್ಚರಿಕೆಯನ್ನ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಸರ್. ಹೌದು, ಖಂಡಿತವಾಗಿ. ಇವತ್ತು ನಾನು ಇವತ್ತೊಂದು ಆ ಪೋಸ್ಟ್ ಹಾಕಿದ ನಂತರ ತುಂಬಾ ಪರ್ಸನಲ್ ಮೆಸೇಜಸ್ ನನಗೆ ಇವತ್ತು ಬಂದಿತ್ತು. ಆ ಪರ್ಸನಲ್ ಮೆಸೇಜ್ ಆಗಿ ಹೆಚ್ಚಾಗಿ ಜನರು ನಾಗದೇವರ ಬಗ್ಗೆ ಮಾತಾಡುವುದಕ್ಕಿಂತ ಹೆಚ್ಚಾಗಿ ಈ ಕಳ್ಳರು ಸಿಕ್ಕಿದ್ದನ್ನು ಇನ್ನಷ್ಟು ಖುಷಿ ಪಟ್ಟಿರುವಂತದ್ದು. ಯಾಕೆಂದ್ರೆ ಈ ಏನು ಗಾಂಜಾ ಗಿರಾಕಿಗಳು ಇಂಥವರನ್ನು ಹಿಡಿದಿದ್ದೀರಾ ನೀವು, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥವರನ್ನು ಹಿಡಿದಿದ್ದಾರೆ, ನಿಮ್ಮ ಪ್ರತಿಭಟನೆ ನೀವು ಏನು ಕೆಲಸ ಅವತ್ತು ಮಾಡಿದಿರ ಅದರಿಂದಾಗಿ ಇಷ್ಟೊಂದು ಏನು ಇಂತಹ ಡ್ರಗ್ಸ್ ನಲ್ಲಿ ಅಥವಾ ಗಾಂಜಾದಲ್ಲಿ ಕೆಲಸ ಮಾಡಿ ಗಾಂಜಾ ವ್ಯಸನರಾಗಿರುವಂತವರನ್ನು ಹಿಡಿದಿದ್ದೀರಾ, ಇದು ಉತ್ತಮವಾದ ಕೆಲಸ. ಇದು ಇನ್ನಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇನ್ನಷ್ಟು ಇದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು, ಇನ್ನಷ್ಟು ಇಂಥವರನ್ನೆಲ್ಲ ಹಿಡಿಯುವಂತ ಕೆಲಸ ಮಾಡ್ಬೇಕೆಂಬ ತುಂಬಾ ಅಭಿನಂದನಾ ಪೂರ್ವವಾದ ಮೆಸೇಜ್ಗಳನ್ನು ತುಂಬಾ ನನ್ನ ಮೊಬೈಲ್ಗೆ ಬಂದಿರುವಂತದ್ದು ನನ್ನ ಹತ್ರ. ಎಸ್ ಸರ್. ಓಕೆ, ಧನ್ಯವಾದ ಸರ್. ಕಿರಣ್ ಕುಮಾರ್ ಕೋಡಿಕಲ್ ಅವರು ಆ ಭಾಗದ ಜನಪ್ರತಿನಿಧಿ, ಕಾರ್ಪೊರೇಟರ್ ಕೂಡ. ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮಗಳ ಹೋರಾಟಕ್ಕೆ ಇದೀಗ ಪ್ರತಿಫಲ ಸಿಕ್ಕಿದೆ ಅನ್ನುವಂಥದ್ದು. ಯಾಕಂದ್ರೆ ಈ ಕಿಡಿಗೇಡಿಗಳ 6-8 ಮಂದಿ ಆರೋಪಿಗಳ ಬಂಧನವಾಗಿರುವಂಥದ್ದು. ಜೊತೆಗೆ ಈ ಒಂದು ವಿಗ್ರಹ ಬಂಜಕರ ಈ ದುಷ್ಕೃತ್ಯ ನಡೆದಾಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ, ತುಳುನಾಡಿನಾದ್ಯಂತ ಆಕ್ರೋಶ, ಜೊತೆಗೆ ಸಾರ್ವಜನಿಕರ ಜನಾಕ್ರೋಶ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ತುಳುನಾಡು ಅಂತ ಬಂದಾಗ ಇಲ್ಲಿ ನಂಬಿಕೆ ಆಚರಣೆಗಳಿಗೆ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತೆ. ಜೊತೆಗೆ ಆಸ್ತಿಕರ ನಂಬಿಕೆಗಳಿಗೆ ಘಾಸಿಯಾಗಿದೆ. ಆದ್ರೂ ಕೂಡ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಕ್ರಮ ಕೈಗೊಂಡಿದೆ. ಜೊತೆಗೆ ಆರೋಪಿಗಳ ಬಂಧನ ಆಗಿದೆ. ಜನರು ಏನು ಹೇಳ್ತಾರೆ ಅನ್ನುವಂತಹ ವಿಚಾರ ಕೂಡ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೂಡ ನಾನು ಸಂಗ್ರಹ ಮಾಡಲೇಬೇಕು. ಹಾಗಾಗಿ ಸ್ವಾಮೀಜಿ ಅವ್ರ ಜೊತೆ ಮಾತಾಡ್ತೇನೆ, ಶಾಸಕರ ಜೊತೆ ಮಾತಾಡ್ತೇನೆ, ಸಂಸದರ ಜೊತೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲೇದಾಗಿ ಜನರ ಅಭಿಪ್ರಾಯ, ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಬಂಟ್ವಾಳ. ನಮಸ್ತೆ ಸರ್, ನಮಸ್ತೆ. ಪಾತ್ರಲಿ ಸರ್, ಪಾಲಿ ಸರ್. ಇಂಕ್ಲು ಜಿಲ್ಲೆ 7 ಶಾಸಕರಿಗೆ ಹಿಂದೂ ಮತಟ್ಟು ಓಟು ಕೊಡ್ತೀನಿ, ಹಿಂದೂ ಮತಟ್ಟು. ಮತ್ತೆ ಹಿಂದೂ ಜನಕ್ಲಿಗೆ ಮುಕ್ಳಿಗೆ ಹೆಲ್ಪ್ ಆಗಿನ ಅಂಡ ಒಂದು ಇಲ್ಲಿಲ್ಲಡೆ ಓಟಿಗೆ ಎನ್ನ ಬರ್ತಿದ್ದಾರ, ಬಾಕಿ ಟೈಮ್ ವೈಕ್ ಕಾಣ ಬರ್ತಾರ. ಈ ಜೋಬುಲು ಇತ್ತದ ಜವನೇರ ಅಡ್ಡ ಸಾರಿ ಪುನಿ ಮುಕ್ಳು ವೈಕ್ಲ ಹೆಲ್ಪ್ ಆಗಿರುತ್ತೆ. ಬಿಜೆಪಿ ಶಾಸಕರ ವೈಕ್ಲ ಹೆಲ್ಪ್ ಆಗಿರುತ್ತೆ. ಈ ತರ
10 ಪೈಸೆ ಪ್ರಯೋಜನ ಮಕ್ಕಳು ಓಕೆ 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 ಅಡ್ಡ ಸಾಧಿ ಹೋಗಿ ನಂಚೆನತ್ತಿ ಮಕ್ಕಳು ಐಷಾರಾಮ್ ಜೀವನ ಹೋಗ್ತಾರೆ ಮಕ್ಕಳು ಆಪದಕ್ಕೆ ಇಂಚಿನ ಮಲ್ಪೇರಾಕ ಇಲ್ಲಿ ಹೋಗ್ತಾರೆ ಮಕ್ಕಳು ಓಟಿಗೆ ಇಲ್ಲಿ ಬರ್ಪಿದ್ದೀರಾ ಕೇನ್ಯಾನ್ ಓಟಿಗೆ ಬರ್ಪಿದ್ದೀರಿ ಇಲ್ಲಡೆ ಓಕೆ ಬಾಕಿನ ಮಾಡಿದ ಬರ್ಪಿದ್ದೀರಿ ಓಕೆ 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 ಕೇನ್ನೆ ಯಾಕಲ್ಲ ಶಾಸಕರ ನಗರ ಕೇನ್ನಿ ಪ್ರತಿ ಶಾಸಕರ ನಗಲ್ಲ 7 ಶಾಸಕರ ಕೊಡ್ತಿದ್ದ ಒಂಜಿ ಮಾತ್ರ ಜಾತಿ ಜನಪ್ರತಿನಿಧಿಗಳು ಅಲರ್ಟ್ ಆತಜೇರು ಜವಾನಿಯರು ದಾರಿ ತಂದು ಐತ ಬಗ್ಗೆ ಹಿಂದುಲ್ನ ಇಲ್ಲಡೆ ಬಾಕಿ ಬರಡ ಪ್ರಾಬ್ಲಮ್ ಇಂಚಿನಂತ ಬಡತ ನೋಡು ಒಳ್ಳೆಯದು ಗ್ಯಾಸ್ ಒಂದು ಕಣ ಇರಕ್ಕೆ ಅತಿ ಜನ ಒಳ್ಳೆಯದು ಕೂಡ ಇಂಚೆ ಜನ ಒಳ್ಳೆಯದು ಗೊತ್ತಿಲ್ಲ ಓಕೆ 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 ಬಟ್ ಜವಾನಿಯರು ಜೋಕ್ಲು ಬೇರೆ ಜನ ಜನತೆ ಓಕೆ ಬೇರೆ ಬಿಟ್ಟು ಅವು ಈಗ ಹಿಂದುಲ್ನ ದೇವರ ಉಪದ್ರ ಅವನ ಅಕಲ್ ನಾವು ಅಕಲ್ ಮನ್ಪುರ ಉಪದ್ರ ದುಂದೂರ್ ಇತ್ತು ಅಕಲ್ನ ಅದೇ ಹಿಂದುಲು ಕೂಡ ಸೇರು ಅಂತ ಅವು ಈ ಅಡ್ಡ ಸಾಧಿ ಕೆಲವು ಓಕೆ ಓಕೆ ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ ಸರಿ ಸರಿ ಬಂಟ್ವಾಳದ ಕಾಲ್ ಮಲ್ತಿನ ಅಂಚಿನ ಎಸ್ ಅರ್ಣಪಾತ್ರ ಅದರ ಜೊತೆಗೆ ತಾವು ನೋಡ್ತಾ ಇದ್ದೀರಾ ಈ ಒಂದು ಕೋಡಿಕಲ್ ಭಾಗದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಭಜನೆ ಆ ಸಂದರ್ಭ ಹಿಂದೂ ಮುಖಂಡರಾಗಿರುವಂತಹ ಶರಣ್ ಪಂಪೇಲ್ ಅವರು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾರೆ. ಆ ಸಂದರ್ಭ ಪೊಲೀಸ್ ಕಮಿಷನರ್ ಅವರ ಜೊತೆ ಎನ್ ಶಶಿಕುಮಾರ್ ಅವರ ಜೊತೆ ಮಾತುಕತೆ ಕೂಡ ನಡೆಯುತ್ತೆ. ಶರಣ್ ಪಂಪೇಲ್ ಅವರ ಜೊತೆಗೆ ಆ ಭಾಗದ ಸಾರ್ವಜನಿಕರು ಕೂಡ, ಯಾಕಂದರೆ ಈ ಆರೋಪಿಗಳನ್ನು ಆದಷ್ಟು ಬೇಗ ಶೀಘ್ರವಾಗಿ ಬಂಧನ ಮಾಡಬೇಕು ಅನ್ನೋಂಥದ್ದು. ಆ ಸಂದರ್ಭ ಶರಣ್ ಪಂಪೇಲ್ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಸಾಲು ಸಾಲು ನಾಗನ ಬಿಂಬಗಳನ್ನು ಎಸೆಯುವಂತಹ ಪ್ರಕರಣಗಳು ಆಗ್ತಾ ಇದೆ ಅಂತ ಬಂದಾಗ ಪೊಲೀಸ್ ಇಲಾಖೆ ಯಾಕೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ, ಆರೋಪಿಗಳನ್ನು ಬಂಧನ ಮಾಡಲೇಬೇಕು, ಇಲ್ಲದ್ರೆ ನಾವುಗಳು ಸ್ಥಳದಿಂದ ನಿಮ್ಮನ್ನು ಹೋಗಲಿಕ್ಕೆ ಬಿಡಲ್ಲ ಅನ್ನುವಂಥದ್ದು. ಈ ರೀತಿಯ ಮಾತುಕತೆ ಕೂಡ ನಡೆಯುತ್ತೆ. ತದನಂತರ ಕೋಡಿಕಲ್ ಒಂದು ದಿನದಲ್ಲಿ ಬಂದ್ ಕೂಡ, ಒಂದು ದಿನ ಕೋಡಿಕಲನ್ನು ಬಂದ್ ಮಾಡಲಾಗುತ್ತೆ. ಸೊ ಎಲ್ಲ ಪ್ರಕರಣಗಳ ನಡುವೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿರುವವರು ಗುರುಪುರದ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು. ನೇರವಾಗಿ ಅವರು ಪೊಲೀಸ್ ಇಲಾಖೆಗೆ ಸವಾಲನ್ನ ಮಾಡ್ತಾರೆ. ಈ ಆರೋಪಿಗಳನ್ನ ಬಂಧನ ಮಾಡಬೇಕು, ಆರೋಪಿಗಳ ಬಂಧನವಾದಲ್ಲಿ ಪೊಲೀಸ್ ಇಲಾಖೆಗೆ ಯಾರು ಪೊಲೀಸರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ಬಂಗಾರದ ಪದಕವನ್ನ ನಾವು ಕೊಡ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಜೊತೆಗೆ ಅವರ ಭಾಷಣಗಳು ಆ ಭಾಗದ ಜನರನ್ನ ಒಟ್ಟುಗೂಡಿಸುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿತ್ತು ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ನಾನು ದೂರವಾಣಿ ಸಂಪರ್ಕದ ಮೂಲಕ ಗುರುಪುರದ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವ್ರ ಜೊತೆ ಮಾತಾಡಬೇಕು. ಸ್ವಾಮೀಜಿ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸ್ವಾಮೀಜಿ ಅವರೇ. ಪ್ರಥಮವಾಗಿ ನಾಗಬನ ನಾಗಬಿಂಬ ಧ್ವಂಸ ಪ್ರಕರಣದಲ್ಲಿ ತಾವುಗಳು ತೆಗೆದುಕೊಂಡಿರುವಂತಹ ಹೋರಾಟ ಪ್ರತಿಭಟನೆ ಫಲಪ್ರದ ಆಗಿದೆ ಅನ್ನುವಂಥದ್ದು ಏನ್ ಹೇಳ್ತೀರಾ ಸ್ವಾಮೀಜಿ? ಪ್ರಥಮ ರಿಯಾಕ್ಷನ್. ಬಹಳ ಬಹಳ ಬಹಳವಾಗಿ ಸಂತೋಷವಾದ ವಿಷಯ. ನಮ್ಗೆ ಬಹಳ ಆನಂದ ತಂದಿದೆ. ಯಾಕೆ ಅಂತಂದ್ರೆ ನಮ್ಮ ಕರಾವಳಿ ಮಾಧ್ಯಮಗಳು ಮತ್ತೆ ರಾಷ್ಟ್ರೀಯ ಮಾಧ್ಯಮಗಳು ನೀಡಿದ ಇದಕ್ಕೆ ಪ್ರೋತ್ಸಾಹ ಒಂದು. ಎರಡನೆಯದ್ದು ನಮ್ಮ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿದ ರೀತಿ ಮಾಧ್ಯಮಗಳು, ಆ ರೀತಿಯಲ್ಲಿ ಇದನ್ನ ಒಂದು ಡಿಬೇಟ್ ಆಗಿ ತಗೊಂಡು ಆರಕ್ಷಕ ಇಲಾಖೆಯನ್ನ ಎಚ್ಚರಿಸಿದ್ದಾರೆ. ಮೊದಲಿಗೆ ನಾನು ನಮ್ಮ ಕುಡ್ಲ ವಾಹಿನಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಧನ್ಯವಾದ ಸ್ವಾಮಿ. ಎರಡನೆಯದ್ದಾಗಿ ನಾಗ ಅನ್ನುವುದು ನಮ್ಮ ಒಂದು ನಂಬಿಕೆಯ ಮತ್ತು ನಮ್ಮ ಶ್ರದ್ಧೆಯ ಸಾನ್ನಿಧ್ಯ, ನಮ್ಮ ಮೂಲ ಸ್ಥಾನ. ಅದು ನಮ್ಮ ಹಿರಿಯವರು ಆರಾಧಿಸಿಕೊಂಡು ಬಂದಂತಹ ಪಳೆಯುಳಿಕೆ ನಮ್ಮ. ಹಾಗಾಗಿ ಅಲ್ಲಿ ಒಂದು ಇಂತಹ ಅನಾಹುತಗಳು ನಡೆದಿದೆ ಅಂತಂದ್ರೆ ನಮ್ಗೆ ಸಂಶಯ ಬಂದದ್ದು ಇದು ಕಿಡಿಗೇಡಿಗಳ ಕೆಲಸವಲ್ಲ, ಇದು ದುಷ್ಕರ್ಮಿಗಳ ಕೆಲಸ ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮ ಭಾವನೆಗೆ ಬಂದದ್ದು. ಹಾಗಾಗಿ ನಾವು ಆರಕ್ಷಕ ಇಲಾಖೆಯನ್ನ ಆ ರೀತಿ ಎಚ್ಚರಿಸುವ ಒಂದು ಕೆಲಸವನ್ನ ನಾವು ಮಾಡಬೇಕಾದಂತಹ ಒಂದು ಸನ್ನಿವೇಶ ನಮಗೆ ಬಂತು. ಯಾಕೆ ಅಂತಂದ್ರೆ ಮೊದಲಿಗೆ ಬೈಕಂಪಾಡಿಯ ಪ್ರದೇಶದಲ್ಲಿ ಇಂತಹ ಪ್ರಕರಣ ಆಯಿತು. ಬೈಕಂಪಾಡಿಯ ಪ್ರಕರಣದ ನಂತರ ಕರ್ಕೇರ ಮೂಲ ಸ್ಥಾನದ ಪ್ರಕರಣ ಆಯಿತು. ಕರ್ಕೇರ ಮೂಲ ಸ್ಥಾನದ ಪ್ರಕರಣ ಆಗುವಾಗ ನಾವು ಕೂಳೂರಲ್ಲಿ ಪ್ರತಿಭಟನೆಯನ್ನ ಮಾಡಿದೆವು. ಆಮೇಲೆ ಕೋಡಿಕಲ್ ನಾಗಬ್ರಹ್ಮ ಸನ್ನಿಧಾನದಲ್ಲಿ ನಡೆಯಿತು. ಆವಾಗ ಪೊಲೀಸರು ತುಂಬಾ ವರ್ಕ್ ಮಾಡ್ತಾ ಇದ್ರು ಅನ್ನುವ ಒಂದು ಗುಮಾನಿ ನಮಗಿದ್ರು ಕೂಡ ನಮ್ಮ ಮನಸ್ಸಿನ ಭಾವನೆಯನ್ನ ಅವರಲ್ಲಿ ನಾವು ವ್ಯಕ್ತಪಡಿಸಿ ಅವರಿಗೆ ನಾವು ವಿಶೇಷವಾಗಿರತಕ್ಕಂತಹ ಗೌರವವನ್ನು ಕೊಟ್ಟು ನಾವು ಅವರನ್ನ ಈ ಕಾರ್ಯಕ್ಕೆ ತೊಡಗಿಸಿಕೊಳ್ಳಿ, ನಮ್ಮ ಒಂದು ಮನಸ್ಸಿನ ಭಾವನೆಯನ್ನ ಅರಿತುಕೊಂಡು ತಾವುಗಳು ಈ ಪ್ರಕರಣವನ್ನ ಭೇದಿಸಬೇಕು ಅಂತ ನಾವೇನು ಅಹವಾಲಿಟ್ಟಿದ್ದೆವು, ಇವತ್ತು ಆ ಅಹವಾಲಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆ
ಸ್ಪಂದಿಸಿದೆ. ವಿಶೇಷವಾಗಿ ಆ ಆರಕ್ಷಕ ಇಲಾಖೆಯನ್ನು ನಾವು ಗೌರವಿಸ್ತೇವೆ ಅಂತ ಹೇಳಿ ಈ ನಮ್ಮ ಮಾತನ್ನು ವ್ಯಕ್ತಪಡಿಸ್ತೇವೆ ಅಂತ ಒಂದು ಸಂದೇಶ ಇದು. ಓಕೆ ಸ್ವಾಮೀಜಿ ಅವರ ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಹೋರಾಟ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ, ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಬಂದಾಗ ಅದು ತಾವು ಈ ಹೋರಾಟಕ್ಕೆ ಇಳಿದಿರುವಂತದ್ದು, ತಾವು ಈ ಹೋರಾಟದಲ್ಲಿ ಒಂದು ಮುಂಚೂಣಿಯನ್ನ ವಹಿಸಿರುವಂತದ್ದು. ಆ ಸಂದರ್ಭ ತಮ್ಮ ಭಾಷಣವೂ ಕೂಡ ಹೌದು, ನೇರವಾಗಿ ತಾವು ಪೊಲೀಸ್ ಇಲಾಖೆಗೆ ಸವಾಲನ್ನ ಹಾಕ್ತೀರಾ, ಜೊತೆಗೆ ಅವರಿಗೆ ಒಂದು ಬಹುಮಾನವನ್ನ ಕೊಡ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದೀರಾ, ಬಂಗಾರದ ಪದಕವನ್ನ ಕೊಡ್ತೇವೆ ಅನ್ನುವಂತಹ ವಿಚಾರವನ್ನ. ಈ ಬಗ್ಗೆ ಜನರು ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಏನ್ ಹೇಳ್ತೀರಾ? ನಾವು ಮಾತಾಡಿರುವಂತದ್ದೇನು, ಪ್ರಸ್ತುತ ಬೈಕಂಪಾಡಿ ಮತ್ತೆ ಕೂಳೂರಿನ ವಿದ್ಯಮಾನಗಳು ಘಟಿಸಿದಾಗ ಆರಕ್ಷಕ ಇಲಾಖೆ ಸ್ಪಂದಿಸಿದೆ ಅಂತ ನಮ್ಮವರು ನಮ್ಗೆ ಹೇಳಿದ್ದಾರೆ. ಆದ್ರೂ ನಮ್ಮ ಮನಸ್ಸಿನ ಭಾವನೆಯಲ್ಲಿದ್ದದ್ದು ಇಂತಹ ಒಂದು ನಮ್ಮ ನಂಬಿಕೆಯ ಮೇಲೆ ಘಾಸಿಯಾದದ್ದನ್ನ ತಾವುಗಳು ಅಷ್ಟು ಒಂದು ಸಣ್ಣ ರೀತಿಯಲ್ಲಿ ಭಾವಿಸಿಕೊಳ್ಳಬಾರದು. ತಾವುಗಳು ಇದಕ್ಕೆ ವಿಶೇಷವಾಗಿ ಪರಿಶ್ರಮಿಸಬೇಕು. ನಾವು ಹಿಂದಿನಿಂದ ಹೇಳಿದ್ದೇವೆ, ನಿಮ್ಮ ಪರಿಶ್ರಮಕ್ಕೆ ನಿಮಗೆ ರಾಷ್ಟ್ರಪತಿ ಪದಕ ಸಿಗ್ತದೆ, ಮುಖ್ಯಮಂತ್ರಿ ಪದಕ ಸಿಗ್ತದೆ. ಆದ್ರೆ ನಾವು ನಿಮ್ಮನ್ನ ಗೌರವಿಸ್ತೇವೆ. ನೀವು ಈ ಪ್ರಕರಣವನ್ನ 24 ಗಂಟೆಯಲ್ಲಿ ಭೇದಿಸಬೇಕು ಅಂತ ನಾವೇ ನಿಮ್ಮಲ್ಲಿ ಕೇಳೋದಿಲ್ಲ. 24 ದಿನದಲ್ಲಿ ನೀವುಗಳು ಈ ಪ್ರಕರಣವನ್ನ ಭೇದಿಸಿದ್ರೆ ಅದೇ ಮೈದಾನಿನಲ್ಲಿ ಅಂದ್ರೆ ಕೋಡಿಕಲ್ ಮೈದಾನಿನಲ್ಲೇ ನಿಮ್ಮನ್ನ ನಾವು ಬಂಗಾರದ ಪದಕ ಹಾಕಿ ಗೌರವಿಸ್ತೇವೆ ಎನ್ನುವ ಮಾತನ್ನ ನಾವು ಹೇಳಿದ್ದೇವೆ. ಆದ್ರೆ ಅದೇ ವಿಷಯವಾಗಿ ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರ ಬಳಿಯಲ್ಲಿ ಮತ್ತೆ ಪೊಲೀಸ್ ಡಿಸಿಪಿ ಆಗಿರ್ತಕ್ಕಂತಹ ಗೌರವಾನ್ವಿತ ಹರಿರಾಮ್ ಶಂಕರ್ ಅವರನ್ನ ಇವತ್ತು ನಾವು ಸಂಜೆ ಭೇಟಿಯಾಗಿದ್ದೆವು. ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನಾಯಕರ ಜೊತೆ ನಾವು ಅವರನ್ನ ಸಂಧಿಸಿದೆವು. ಆಗ ನಾವು ಕೇಳಿದೆವು ಅವರಲ್ಲಿ, ಇಂತಹ ಒಂದು ಒಳ್ಳೆಯ ಕೆಲಸವನ್ನ ನೀವು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ, ಮತ್ತೆ ನಮ್ಮ ಆರಕ್ಷಕ ಇಲಾಖೆ ಅರ್ಥಾತ್ ಪೊಲೀಸ್ ಇಲಾಖೆ ಅಂತಹ ಒಂದು ಗೌರವದ ಸ್ಥಾನದಲ್ಲಿ ನಮ್ಮ ಗೌರವಕ್ಕೆ ನೀವುಗಳು ಪಾತ್ರರಾಗಿದ್ದೀರಿ. ಹಾಗಾಗಿ ನಾವು ಬಹಿರಂಗವಾಗಿ ಈ ಮಾತನ್ನ ಹೇಳಿದ್ದೇವೆ. ಹಾಗಾಗಿ ನಮ್ಗೆ ಈ ಒಂದು ಪಾರಿತೋಷಕವನ್ನ ಕೊಡ್ಲಿಕ್ಕೆ ನೀವುಗಳು ನಮ್ಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳಿದಾಗ ಅವರು ಅದನ್ನ ನಯವಾಗಿ ಅದನ್ನ ಅವರು ಇಲ್ಲ ಸ್ವಾಮೀಜಿ, ನಾವಿದನ್ನ ತಗೊಳ್ಳುವ ಹಾಗಿಲ್ಲ, ನಾವು ಸರ್ಕಾರದ ಒಂದು ಹುದ್ದೆಯಲ್ಲಿರುವವರು, ನಾವು ನಮ್ಮದಾದ ಬೆಳವಣಿಗೆಯಲ್ಲಿ ನಾವು ಎಲ್ಲವನ್ನ ಸಾಧಿಸಿಕೊಂಡು ಬಂದ್ರೆ ನಮಗೂ ಅದು ಗೌರವವೇ. ನೀವುಗಳು ಪ್ರೋತ್ಸಾಹ ಮಾಡಿದ್ದೀರಿ, ನಮಗ ಸಂತೋಷ ಇದೆ. ಆದ್ರೆ ಇದನ್ನು ತಗೊಳ್ಳುವ ಹಾಗಿಲ್ಲ ಅನ್ನುವುದನ್ನ ಮಾನ್ಯ ಗೌರವಾನ್ವಿತ ಆಯುಕ್ತರು ನಮಗದನ್ನ ವ್ಯಕ್ತಪಡಿಸಿರುವುದರಿಂದ ನಮ್ಗೆ ಇನ್ನು ಅದರಿಂದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಯವಾಗಿ ಬೇಡ ಅನ್ನುವಂಥದ್ದು ನಯವಾಗಿ ನಿರಾಕರಿಸಿದ್ದಾರೆ. ನೀವುಗಳು ಪ್ರೋತ್ಸಾಹ ಮಾಡಿದ್ದೀರಿ, ನಮ್ಮನ್ನ ಬೆನ್ನು ತಟ್ಟಿದ್ದೀರಿ, ಇಂತಹ ಕೆಲಸವನ್ನ ಇನ್ನೂ ಮಾಡಿ, ನಾವು ಅದಕ್ಕೆ ಯಾವತ್ತೂ ತಲೆ ಬಗ್ಗಿಸ್ತೇವೆ. ಆದ್ರೆ ಇಂತಹ ಪಾರಿತೋಷಕಗಳು ನಮಗೆ ಬೇಡ ಎನ್ನುವುದನ್ನ ಅವರು ನಯವಾಗಿ ಅದನ್ನ ನಿರಾಕರಿಸಿದ್ದಾರೆ. ಎಸ್ ಸ್ವಾಮೀಜಿ ಅವರೇ, ನಮ್ಮ ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೇವೆ ಇದೀಗ, ತಾವುಗಳು ಇದೀರಾ, ಜೊತೆಗೆ ಹೋಗಿದ್ದೆವು, ನಿಮ್ಮ ದೃಶ್ಯಾವಳಿಯಲ್ಲೂ ಕೂಡ ಅದು ಬರ್ತಾ ಇದೆ. ಹಾಗಾಗಿ ನಮ್ಗಂತ ಅಂದ್ರೆ ಅವರು ಮಾಡಿರುವಂತ ಕೆಲಸ ಒಂದು ಮಾತನ್ನ ನಾವಿಲ್ಲಿ ನಮ್ಮ ಕುಡ್ಲ ವೀಕ್ಷಕರಿಗೆ ಹೇಳಬೇಕು. ಯಾಕೆ ಅಂತಂದ್ರೆ ಕೋಡಿಕಲ್ ಪ್ರಕರಣವಾಗಲಿ ಅಥವಾ ಇಲ್ಲಿ ಬೈಕಂಪಾಡಿ ಪ್ರಕರಣವಾಗಲಿ ಅಥವಾ ಕೂಳೂರು ಪ್ರಕರಣವಾಗಲಿ, ಈ ಎರಡೂ ಪ್ರಕರಣಗಳಲ್ಲೂ 3 ಪ್ರಕರಣಗಳಲ್ಲೂ ಇವರಿಗೆ ಯಾವುದೇ ರೀತಿಯ ಸಾಂದರ್ಭಿಕವಾಗಿರತಕ್ಕಂತಹ ಪುರಾವೆಗಳು ಇಲ್ಲ. ಸಿಸಿಟಿವಿ ಆಗಲಿ, ಸಿಸಿಟಿವಿ ಫುಟೇಜ್ ಆಗಲಿ, ಅಥವಾ ಅವರು ಬಿಟ್ಟು ಹೋಗಿರುವಂತಹ ಸಾಂದರ್ಭಿಕ ಸಾಕ್ಷ್ಯಗಳಾಗಲಿ ಯಾವುದೂ ಇಲ್ಲ. ಹಾಗಾಗಿ ನಮ್ಗೊಂದು ಭಯವಿತ್ತು, ಇದು ಎಲ್ಲಿ ಕಂಗೆಟ್ಟು ಹೋಗ್ತದೋ, ಅಥವಾ ಇದು 10ರಲ್ಲಿ 11 ಈ ಕೇಸು ಬಿದ್ದು ಹೋಗ್ತದೋ, ಅಥವಾ ನಾಳೆ ನಾವು ಸಮಾಜಕ್ಕೆ ಮುಖ ತೋರಿಸಬೇಕು, ಹೇಗೆ ತೋರಿಸುವುದು ಅನ್ನುವ ಒಂದು ಭಯ ಇತ್ತು. ಮಾನ್ಯ ಗೌರವಾನ್ವಿತ ಆಯುಕ್ತರು ಆ ಮಾತನ್ನು ವ್ಯಕ್ತಪಡಿಸಿದ್ರು. ಅಂತಹ ಒಂದು ಸಿಚುವೇಶನ್ ಇತ್ತು. ಆದ್ರೂ ನಮ್ಮ ಆರಕ್ಷಕ ಇಲಾಖೆಯ ಮೇಲೆ ನಮ್ಗೆ ಗೌರವ ಇದೆ. ಹಾಗಾಗಿ ಅವರಿಗೆ ಛೇದಿಸುವಂತಹ ಅವಕಾಶಗಳಿದೆ, ಅದನ್ನು ಅವರು ಮಾಡಿದ್ದಾರೆ ಸ್ವಾಮೀಜಿ. ನಾವು ಇದನ್ನ ತುಂಬಾ ಗೌರವದಿಂದ ನಡೆಸಿಕೊಳ್ತೇವೆ ಅಂತ ಒಂದು ಮಾತನ್ನ ಸನ್ಮಾನ್ಯ ಆಯುಕ್ತರು ಹೇಳಿದ್ದಾರೆ. ಓಕೆ ಎಸ್ ಸ್ವಾಮೀಜಿ, ತಾವು ಏನೋ ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸಿದ್ರಿ, ಇದೀಗ ಆರೋಪಿಗಳ ಒಂದು ಬಂಧನವಾಗಿರುವಂತದ್ದು, ಜೊತೆಗೆ ಈ ವಿಗ್ರಹ ಭಂಜಕರಲ್ಲಿ ಕೋಮು ಸೌಹಾರ್ದ ಕೂಡ ಕಾಣಲಿಕ್ಕೆ ಸಿಕ್ಕಿತ್ತು ಅನ್ನುವಂಥದ್ದು ಜಿಲ್ಲೆಯ ಜನತೆ ಹೇಳುವಂತದ್ದು. ಸ್ವಾಮೀಜಿ ಏನ್ ಹೇಳ್ತೀರಾ? ಇಲ್ಲಿ ನಮ್ಗೆ ಒಂದು ಭಾವನೆಯನ್ನ ನಾವು ವ್ಯಕ್ತಪಡಿಸಬೇಕು. ಇಲ್ಲಿ ಯಾರು ಸೇರಿಕೊಂಡು ಮಾಡ್ತಾರೆ ಎನ್ನುವುದಕ್ಕಿಂತಲೂ ನಮ್ಗೆ ಇದರ ಹಿನ್ನೆಲೆಗಳು ಬೇಕಿತ್ತು. ಈಗ ಯಾರೋ ಒಬ್ಬ ತೀರ್ಥಹಳ್ಳಿಯವ ಇಲ್ಲಿ ಬಂದು ಇಂತಹ ಕೆಲಸವನ್ನ ಮಾಡ್ತಾನೆ ಅಂತ ಅಂದ್ರೆ ಇದರಲ್ಲಿ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಮತ್ತು ಒಂದು ಸಂಚು ಇದೆ ಎನ್ನುವುದನ್ನ ಹಿಂದೆ ಒಮ್ಮೆ ನಾವು ಇದು ಏನೂ ಗೊತ್ತಿಲ್ಲದೆ ಇದ್ದಾಗ ನಾವೊಂದು ಮಾತು ಹೇಳಿದ್ದೆವು. ಇದು ಕೋಮುಗ ಭಾವನೆಯನ್ನ ಕೆರಳಿಸ್ಲಿಕ್ಕೆ ಮಾಡಿರುವಂತಹ ಒಂದು ಪ್ರಕರಣ ಇದು. ಅದಕ್ಕಾಗಿ ನಾವು
ತೈಮೂರ್ ಪ್ರಕರಣವನ್ನ ನಾವು ಗಮನಿಸಿದ್ದೇವೆ, ಅಫ್ಘಾನಿಸ್ತಾನದ ವಿಷಯವನ್ನು ಎತ್ತಿದ್ದೆವು ನಾವು. ಅಂತಹ ಒಬ್ಬ ಬಂಜಕರು ಯಾಕೆ ಅಂತಂದ್ರೆ ಅವರು ವಿಗ್ರಹವನ್ನ ತೆಗೆದು ಬಿಸಾಕಿ ಏನಾದ್ರೂ ಮಾಡ್ತಿದ್ರೆ ನಮ್ಗೆ ಅಂತಹ ಭಾವನೆ ಬರ್ತಿರ್ಲಿಲ್ಲ. ಆದ್ರೆ ಅದನ್ನು ಛೇದ ಮಾಡಿದ್ದಾರೆ, ತುಂಡು ಮಾಡಿ ವಿಕೃತಿ ಮೆರೆದಿದ್ದಾರೆ. ಹಾಗಿರುವಂತಹ ಸಂದರ್ಭದಲ್ಲಿ ನಮ್ಗೆ ಇದರಲ್ಲಿ ಏನೋ ಒಂದು ಕೋಮು ಭಾವನೆಯನ್ನು ಕೆರಳಿಸುವ ಮತ್ತೆ ಇಲ್ಲಿ ಒಂದು ಭಯದ ಭಾವನೆಯನ್ನು ಉತ್ಪಾದನೆ ಮಾಡುವಂತಹ ಒಂದು ಸನ್ನಿವೇಶ ಇದೆ ಎನ್ನುವುದನ್ನ ನಾವು ಮನಗಂಡು ಅದನ್ನ ವ್ಯಕ್ತಪಡಿಸಿದ್ದೆವು. ಆದ್ರೆ ಇವತ್ತದು ಆ ಪ್ರಕರಣವನ್ನ ಕಂಡಾಗಲೂ ಕೂಡ ಅವರು ಅದಕ್ಕೆ ಫಂಡ್ ಮಾಡಿದ್ದಾರೆ. ಆ ಫಂಡ್ ಮಾಡಿರುವ ರೀತಿ ನೋಡಿದ್ರೆ ಇದು ಒಂದು ದೊಡ್ಡ ಗಲಭೆಯನ್ನ ರೂಪಿಸಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿಯನ್ನ ಒಂತರಹ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬೇಕು ಅನ್ನುವ ರೀತಿಯಲ್ಲಿ ಮಾಡಿಕೊಂಡದ್ದು ಒಂದು ಸಂಚು ಇದರಲ್ಲಿ ಕಾಣ್ತದೆ. ಓಕೆ ಓಕೆ ಸರ್, ಆದರೆ ಇಲ್ಲಿ ಸ್ವಾಮೀಜಿ ಅವರೇ ಗಮನಿಸಬೇಕಾದ್ರು ಕೇವಲ ಒಂದು 10,000 ರೂಪಾಯಿಗೆ ಈ ಡೀಲ್ ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ನಾಗಬನವೆ ಯಾಕೆ ಟಾರ್ಗೆಟ್ ಅಂತ ಬಂದಾಗ ಎಸ್ ಅದು ವಿಶಾಲವಾಗಿರುವಂತಹ ವಿಸ್ತೀರ್ಣ ಹೊಂದಿರುತ್ತದೆ, ಜೊತೆಗೆ ಹೆಚ್ಚಿನ ಭದ್ರತೆ ಅಲ್ಲಿ ಇರುವುದಿಲ್ಲ, CCTVಗಳು ಕೂಡ ಅಲ್ಲಿ ಇರುವುದಿಲ್ಲ. ಯಾಕಂದ್ರೆ ನಾವುಗಳು ಹಿಂದಿಂದಲೂ ಕೂಡ ನಾಗಬನವನ್ನ ನಾಗದೇವರನ್ನ ಆರಾಧನೆ ಮಾಡಿಕೊಂಡು ಬರುವಂತದ್ದು ಪ್ರಕೃತಿ ದತ್ತವಾಗಿ. ಸೊ ಹಾಗಾಗಿ ಇಂತಹ ಒಂದು ತುಂಬಾ ದೊಡ್ಡ ಮಟ್ಟದ ಸೆಕ್ಯೂರಿಟಿಗಳು ಅಥವಾ ಸುರಕ್ಷತೆ ಬೇಕಾಗಿಲ್ಲ ಅನ್ನುವಂಥದ್ದು ಇದನ್ನೇ ಅವರುಗಳು ಬಂಡವಾಳವನ್ನಾಗಿ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆ ಹೇಳುತ್ತೆ ಸ್ವಾಮೀಜಿ. ಎಸ್, ಹಾಗಾಗಿ ನಾನು ಕೊನೆಯದಾಗಿ ಸ್ವಾಮೀಜಿ ಅವ್ರ ಜೊತೆ ಕೇಳ್ತಾ ಇರುವಂತದ್ದು ಈ ಒಂದು ವಿಚಾರದಲ್ಲಿ ತಮ್ಗೆ ಎಸ್ ಲಾಸ್ಟ್ ರಿಯಾಕ್ಷನ್ ಸರ್ ಸ್ವಾಮೀಜಿ. ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪ್ರಕರಣವನ್ನ ನಮ್ಮ ಪೊಲೀಸ್ ಇಲಾಖೆ ಭೇದಿಸಿದೆ. ಅದು ವಿಶೇಷವಾಗಿರ್ತಕ್ಕಂಥ ಗೌರವಕ್ಕೆ ಪಾತ್ರವಾಗಿದೆ. ನಮ್ಮ ಜನಮಾನಸದಲ್ಲಿರುವಂತಹ ಇವತ್ತಿನ ಅವರ ಮೇಲಿನ ನಂಬಿಕೆ ಅದು ಇಮ್ಮಡಿಯಾಗಿದೆ. ಇದು ಒಂದು. ಎರಡನೆಯದ್ದಾಗಿ ಗೃಹ ಮಂತ್ರಿಗಳಾಗ್ಲಿ ಅಥವಾ ಯಾರೂ ಭೇಟಿ ಕೊಡದೆ ಇಂತಹ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಅಂದ್ರೆ ಇಲ್ಲಿ ಅವರು ಪ್ರೋತ್ಸಾಹ ಧನವನ್ನು ಕೂಡ ಇಲಾಖೆಯ ಒಳಗೆ ಅದನ್ನು ಹಂಚಿದ್ದಾರೆ. ಹಾಗಾಗಿ ಇಂತಹ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ವಿಶ್ವಾಸ ಇದೆ. ನಮ್ಮ ಕರಾವಳಿಯಲ್ಲಿರುವಂತಹ ಆರಕ್ಷಕ ಅಧಿಕಾರಿಗಳು ತುಂಬಾ ಜಾಣರಿದ್ದಾರೆ ಮತ್ತೆ ತುಂಬಾ ಜಾಣ್ಮೆಯವರಿದ್ದಾರೆ. ಎಂತಹ ಪ್ರಕರಣಗಳನ್ನ ಭೇದಿಸಬಲ್ಲು ಅವರು ಪರಿಶ್ರಮ ಪಡ್ತಾರೆ. ಆದ್ರೆ ಅವರಿಗೊಂದು ಇಚ್ಛಾಶಕ್ತಿ ಪ್ರಕಟವಾಗಬೇಕು. ನಾವು ನಾಗನಲ್ಲಿ ಬೇಡಿದ್ದು ಅಷ್ಟೇ, ಅವರಿಗೆ ಆ ಇಚ್ಛಾಶಕ್ತಿಯನ್ನ ಭಗವಂತ ಕೊಟ್ಟು ಇಂತಹ ಒಂದು ಪ್ರಕರಣ ಆಗಿರುವುದರಿಂದ ನಮ್ಮ ಕರಾವಳಿ ಜಿಲ್ಲೆ ತುಂಬಾ ಶಾಂತವಾಗಿ ಇದೆ, ಶಾಂತಿಯಲ್ಲೇ ಇದೆ. ಹೀಗೆ ಶಾಂತಿಯಲ್ಲಿ ಇರಬೇಕು ಅಂತ ನಾವು ಬಯಸ್ತೇವೆ. ಯಾವುದೇ ಒಂದು ರೀತಿಯ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಸಮಾಜ ತುಂಬಾ ಶಾಂತಿಯನ್ನ ಕಾಪಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ, ವಿಶೇಷವಾಗಿ ಇನ್ನೊಮ್ಮೆ ನಮ್ಮ ಕುಡ್ಲ ವಾಹಿನಿ 24x7 ನಮ್ಮ ಕುಡ್ಲ ವಾಹಿನಿಗೆ ನಾವು ವಿಶೇಷ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಈ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಪೊಲೀಸ್ ಆಯುಕ್ತರಾಗಿರತಕ್ಕಂತಹ ಶಶಿಕುಮಾರ್ ಮತ್ತು ಡಿಸಿಪಿ ಅವರಾಗಿರತಕ್ಕಂತ ಮಾನ್ಯ ಹರಿರಾಮ್ ಶಂಕರ್ ಮತ್ತು ಅವರ ಸಮೂಹ ತಂಡ ಅವರೆಲ್ಲರಿಗೂ ಕೂಡ ನಮ್ಮ ಕುಡ್ಲ ವಾಹಿನಿಯ ಮೂಲಕ ವಿಶೇಷವಾದ ಗೌರವ ಮತ್ತೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ. ಓಕೆ ಸ್ವಾಮೀಜಿಯವರ ಜೊತೆಗೆ ನಮ್ಮ ಕಡೆಯಿಂದ ಕೂಡ ವಿಶೇಷವಾಗಿರುವಂತಹ ಅಭಿನಂದನೆಗಳು ಸ್ವಾಮೀಜಿ, ತಮ್ಗೆ ಗೌರವ ಪೂರ್ವಕವಾಗಿರುವಂತಹ ನಮನಗಳು. ಕಾರಣ ಏನಿಲ್ಲ, ಒಂದು ಧರ್ಮ ಅಂತ ಬಂದಾಗ ಆ ಧರ್ಮದಲ್ಲಿ ಅನ್ಯಾಯ ಅಂತ ಆದಾಗ ಅಥವಾ ಏನಾದ್ರೂ ಆ ಧರ್ಮಕ್ಕೆ ತೊಡಕು ಅಂತ ಆದಾಗ, ಈ ಸಮಾಜದ ವ್ಯವಸ್ಥೆಗೆ ತೊಡಕು ಅಂತ ಆದಾಗ ಸ್ವಾಮೀಜಿಗಳು ಸಾಧು ಸಂತರು ಮುಂದೆ ಬಂದ್ರೆ ಅದಕ್ಕೊಂದು ಅರ್ಥನೇ ಬೇರೆ ಇರುತ್ತೆ. ಅದಕ್ಕೊಂದು ಇಂತಹ ಒಂದು ಪ್ರಕರಣಗಳು ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ತಾವು ತೆಗೆದುಕೊಂಡಿರುವಂತಹ ನಿಲುವುಗಳು ಅನ್ಕೊಂಡ್ವಿ ಏನೋ ಈ ಒಂದು ವಿಚಾರ ಕೇವಲ ವೇದಿಕೆಗಳಿಗೆ ಸೀಮಿತ ಆಗಿರುತ್ತಾ ಅನ್ನುವಂಥದ್ದು. ಸ್ವಾಮೀಜಿಯವರು ವೇದಿಕೆಯಲ್ಲಿ ಭಾಷಣವನ್ನ ಮಾಡಿದ್ದಾರೆ, ತದನಂತರ ಈ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಳ್ತಾರಾ ಇಲ್ಲ ಅನ್ನುವಂತಹ ವಿಚಾರವನ್ನ ನಾವು ಅನ್ಕೊಂಡಾಗ ಇವತ್ತು ತಾವು ಮಾಡಿರುವಂತಹ ಒಂದು ಕೆಲಸ, ತಮ್ಮ ಒಂದು ನಡೆ ಮತ್ತಷ್ಟು ಗೌರವವನ್ನ ಹೆಚ್ಚಿಸುತ್ತೆ ಸ್ವಾಮೀಜಿ. ಕಾರಣ ತಾವು ಇವತ್ತು ಹೋಗ್ತೀರಾ, ಕಮಿಷನರ್ ಅವರನ್ನ ಭೇಟಿ ಮಾಡ್ತೀರಾ, ಜೊತೆಗೆ DCP ಅವರನ್ನು ಕೂಡ ಭೇಟಿ ಮಾಡ್ತೀರಾ. ನಮ್ಮ ದೃಶ್ಯಾವಳಿಗಳಲ್ಲಿ ಆ ಫೋಟೋಗಳು ಬರ್ತಾ ಇದೆ. ಇದು ಮತ್ತಷ್ಟು ತಮ್ಮ ಮೇಲಿನ ಗೌರವವನ್ನ ಮತ್ತಷ್ಟು ಹೆಚ್ಚು ಮಾಡುವಂತೆ ಮಾಡುತ್ತೆ. ಯಾಕಂದ್ರೆ ತಮ್ಮ ಈ ಒಂದು ವಿಚಾರಗಳಲ್ಲಿ ತಾವು ಮಾಡಿರುವಂತಹ ಫಾಲೋಅಪ್ಗಳು, ಜೊತೆಗೆ ಪೊಲೀಸ್ ಇಲಾಖೆ ಇದರಲ್ಲಿ ಸರಿಯಾಗಿ ನಡೆದುಕೊಂಡಾಗ, ಆರೋಪಿಗಳನ್ನು ಬಂಧನ ಮಾಡಿದಾಗ ಅಲ್ಲಿ ಹೋಗಿ ತಾವುಗಳು ಅಭಿನಂದನೆಯನ್ನು ಸಲ್ಲಿಸಿರುವಂತಹ ಈ ಒಂದು ದೃಶ್ಯಾವಳಿಗಳು ಮತ್ತಷ್ಟು ತಮ್ಮ ಮೇಲಿನಂತಹ ಒಂದು ಗೌರವವನ್ನ, ಸಾಮಾಜಿಕ ಬದ್ಧತೆಯನ್ನ, ಕಳಕಳಿಯನ್ನ ತೋರಿಸುತ್ತೆ. ಧನ್ಯವಾದಗಳು ಸ್ವಾಮೀಜಿ. ವಿಶೇಷವಾಗಿ ಮಾತನ್ನ ಹೇಳಬೇಕು. ಯಾಕೆ ಅಂತಂದ್ರೆ ನಮ್ಮ ಕುಡ್ಲ 24x7 ವಾಹಿನಿಯಲ್ಲಿ ಇದು ನಿರಾತಂಕವಾಗಿ ಈ ವಿಷಯಗಳು ಪ್ರಸ್ತಾವನೆಯಾಗಿದೆ. ಊರಲ್ಲಿ ಇರಬಹುದು, ಬೈಕಂಪಾಡಿಯಲ್ಲಿ ಇರಬಹುದು, ಅಥವಾ ಕೋಡಿಕಾಲ್ ನಾಗಲ್. ನೀವು ಡಿಬೇಟ್ ಅನ್ನ ಇಟ್ಟುಕೊಂಡಿದ್ದೀರಿ. ನಿತಿನ್ ಸಾಲಿಯಾ ನಮ್ಮ ಕುಳ್ಳದ ನಿರೂಪಕರು ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತೇವೆ. ನಿಮ್ಮ ಧ್ವನಿ ಮತ್ತೆ ನೀವು ಹೇಳಿರುವಂತಹ ಮಾತುಗಳು ತುಂಬಾ ಶಾರ್ಪ್ನೆಸ್ ಆಗಿದೆ, ಸಮಾಜವನ್ನ ಮತ್ತೆ ಎಚ್ಚರಿಸ್ತದೆ. ಇಲಾಖೆಯನ್ನು ಕೂಡ ನಿಮ್ಮ ಧ್ವನಿ ಮತ್ತೆ ಎಚ್ಚರಿಸ್ತದೆ.
ಹಾಗಾಗಿ ನಿಮಗೂ ವಿಶೇಷವಾದ ಅಭಿನಂದನೆಗಳನ್ನ ಈ ಸಂದರ್ಭ ಸಲ್ಲಿಸ್ತೀನಿ. ಧನ್ಯವಾದ ಸ್ವಾಮೀಜಿ, ಧನ್ಯವಾದಗಳು. ಎಸ್, ಧನ್ಯವಾದ. ಇದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಮಾತುಗಳು. ಯಾಕಂದ್ರೆ ಈ ಒಂದು ವಿಚಾರ ನಾಗನಕಟ್ಟೆ ನಾಗಬಿಂಬ ಧ್ವಂಸ ಪ್ರಕರಣ ನಡೆದಾಗ ಈ ಒಂದು ವಿಚಾರದಲ್ಲಿ ಗುರುಪುರ ಸ್ವಾಮೀಜಿಯವರು ಮಧ್ಯಪ್ರವೇಶವನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳನ್ನ ಬಂಧನ ಆಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ, ಜೊತೆಗೆ ಆ ಒಂದು ನಿರ್ಧಾರದ ಹಿಂದೆ ಈ ಒಂದು ಆರೋಪಿಗಳ ಬಂಧನವಾದಾಗ್ಲೂ ಕೂಡ ಇವತ್ತು ಕೂಡ ಆ ಭಾಗಕ್ಕೆ ಹೋಗಿ ಅನೇಕ ಜನರು ಹೇಳ್ತಾ ಇದ್ರು ಸ್ವಾಮೀಜಿಯವರು ಬಂಗಾರ ಪದಕವನ್ನ ಘೋಷಣೆ ಮಾಡಿದ್ರು ಪೊಲೀಸ್ ಇಲಾಖೆಗೆ ಅನ್ನುವಂಥದ್ದು. ಹಾಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆ ಮಾತನಾಡಿದೆ. ಪೊಲೀಸ್ ಕಮಿಷನರ್ ನಯವಾಗಿ ಈ ಒಂದು ವಿಚಾರವನ್ನ ತಿರಸ್ಕರಿಸಿದ್ದಾರೆ. ಯಾಕಂದ್ರೆ ಕಾನೂನಿನ ಅಡಿಯಲ್ಲಿ, ನಮ್ಮ ಇಲಾಖೆಯ ಅಡಿಯಲ್ಲಿ ಈ ರೀತಿ ಬಹುಮಾನವನ್ನು ತೆಗೆದುಕೊಳ್ಳುವಂಥದ್ದಿಲ್ಲ ಅನ್ನುವಂತಹ ವಿಚಾರವನ್ನ ಅವರು ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಸಾಧು ಸಂತರಾಗಿ ಇವರು ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ಕೂಡ ನಾವು ಈ ಸಂದರ್ಭಗಳಲ್ಲಿ ಸ್ವಾಗತಾರ್ಹವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇದು ಸ್ವಾಮೀಜಿಯವರ ಮಾತುಗಳು. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಜನಾಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡಬೇಕಾಗುತ್ತೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಉಮೇಶ್. ಉಮೇಶ್, ನಮಸ್ತೆ ಸರ್. ಪಾತಲೆ ಸರ್. ಎಂಕಲು ಸುಮಾರು ವರ್ಷದ ಇಂಚಿ ಒಂದು ಮಾಲ್ತೊಂದುಲ್ಲ ಏತೋ ಒಂದು ಮಾಲ್ತದ ತುಂಬಾ ಕ್ರಿಶ್ಚಿಯನ್ ದಾಕಲ್ನ ನೆಕ್ಕನು ಆಂಡ್ ಮುಸ್ಲಿಮೇರ್ನ ನೆಕ್ಕನು ಆಂಡ್ ಈತ ಹಿಂದುಲ್ನ ನೆಕ್ಕಾಂಡ್ ಅಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುಲು ಪಂಪಿನ ಎಂಜಿನ ಇಂದು ಮಾಲ್ತದ ಇಂಜಿ ಏತು ಶೋ ಕೊಡು ಮಾಲ್ತೊಂದು ಕೊಣಪೇರು ಪಂಪಿನೆಕ್ ಒಂದು ಒಂಜಿ ಪ್ರತಿ ಫಸ್ಟ್ ಅಂದೇ ದರ್ಶನ ಸ್ವಾಮೀಜಿನ ಕೊಲು ಒಂದು ಮಾಲ್ತದ ಅತ್ತಂದ ಪೊಲೀಸ್ ಇಲಾಖೆ ಏತು ಶೋಕದ ಕೆಲಸ ಮಲ್ತೇರು ಪಂಪಿನೆಕ್ ಒಂದೊಂಜಿ ಫಸ್ಟ್ ಅಂದೇ ದರ್ಶನ ದಯಬಂಡ ಏರೆ ಆವಾಡು ತಪ್ಪು ಮಲ್ತಿನ ಒಂದು ಆವಡು ಏರ್ಲ ಆವಡು ಮಲ್ತಿನ ಅಲ್ತ ಬಕ್ಕ ಪಿರಾವಡು ಏರುಳ್ಳಿ ರೈನ್ ಪತ್ತೋಡು ಬೊಕ್ಕ ಬಂಟ್ವಾಳದಾರ ಒಂಜಿ ಪಂಡೇರು ಆರು ಮಲ್ತ ಪಂಡೇರು ಒಂದು ಮಲ್ತಿನ ಹಾಕಲು ಬಂಟ್ವಾಳದ ನಮ್ಮ ಪಕ್ಷದ ಹಾಕಲು ಪೂರ ಒಂದು ಮಲ್ತದ ಬಿಜೆಪಿ ದಾಕಲು ದಾಲ ಕೊರ್ತು ಮಲ್ಜೇರು ಬಂದ ಅಂಜಂದ ಅಕಲ್ನ ಇಲ್ಲದಕ್ಕಲಿಕ್ಕಲ್ಲ ಇಲ್ಲದ ಅಪ್ಪೆಮ್ಮೆ ಕೊರ್ಜೇರು ಬಂದ ಅಕಲ್ನ ಜೋಕಲು ಪೋದು ಬೇತೆ ಬೇಲೆ ಮಲ್ತೇರು ಅಂಚೆನೆ ಯಾರು ಬಂತೇರಾ ಒಂಜಿ ಪಕ್ಷಗೂ ಈ ನೆಟ್ ಹಿಂದುತ್ವ ಹಿಂದೂ ಆಡು ಕ್ರಿಶ್ಚಿಯನ್ ಆಡು ಏರೆಗಲ್ಲ ಅನ್ಯಾಯ ನಾಕಲು ಆಯ್ಕೆ ಪ್ರತಿಭಟನೆ ಮಲ್ಪನ ಅಕಲನ್ನು ಮಲ್ತದ ಅಕಲಕಲ್ನ ಧರ್ಮ ಹಾಕಲು ಮಲ್ಪೇರು ಅವು ದಯ ಬಂಡ ಉವೇ ಧರ್ಮ ಆಡು ಅನ್ಯಾಯ ಮಲ್ಪೆರೆ ಬಲ್ಲಿ ಹಿಂದೂ ಧರ್ಮ ಬಂತೇರು ವಾ ಧರ್ಮ ಆಡು ಒಂದು ಮಾಡಿ ಒಂಜಿ ಅನ್ಯಾಯ ಮಲ್ಪೆರೆ ಬಲ್ಲಿ ಮಲ್ತದ ಪೋಡು ಅಂಚೆ ಹಿಂದೂ ಧರ್ಮದ ಹಾಕೊಳಿತೆ ಇನಿ ಹಿಂದೂ ಧರ್ಮ ಈತ ಅನ್ಯಾಯ ಅಂದಲ್ಲ ಹಿಂದೂ ಧರ್ಮದ ಪ್ರತಿ ಒಂಜಿ ಜವನಿ ಎಲ್ಲ ಒಂಜಿ ಸಂಘಟನೆ ಆಡು ಒಂಜಿ ಆಡು ಅನ್ಯಾಯ ಪೋತಿಗೆರು ಕೋಮಗಲಭೆ ಪೋತಿಗೆರು ನೆಕ್ಕ ಪೋತಿಗೆರು ಪ್ರತಿ ಒಂಜಿ ನೆಟ್ಲ ಪೊಲೀಸ್ ಇಲಾಖೆ ಆಡು ಭಾರಿ ಶೋಕದ ಕೆಲಸ ಮಲ್ತೇರು ಸ್ವಾಮೀಜಿನ ಕೊಲು ಪೋಯರು ಹತ್ತಿರ ಅಕಲ್ನ ಗುರುಕುಲ್ನ ಕೊಲ್ಲ ಪೋದು ಮಲ್ದೇರು ಪ್ರತಿ ಒಂಜಿನ ಮಲ್ದೇರು ಅಂಡ ಇನಿ ಕಾಣಗ ನಮ್ಮ ತುಲೆ ಪಕ್ಷಕ್ಕೂ ಪೋದು ಒಂಜಿ ಬಂಟ್ವಾಳದ ಫಸ್ಟ್ ಕೊಂಜಿ ಫೋನ್ ಮಲ್ತೇರು ಅರಿಂಜ ಬಂಡೇರು ಪಕ್ಷದ ಕೊಲು ಓವೇ ಪಕ್ಷ ಆಡು ಪಕ್ಷದ ಕೊಲು ಅಕಲಿಗೆ ಕೊರ್ತುಗೇರು ಅಕಲಿಗೆ ತಿಂತ ಜಂದಿಪ್ಪನಾಗ ಅಕಲು ಪೋದು ಗಾಂಜಾ ತಿಂತೇರು ಮಲ್ತ ಅಂಜಂಡ ಇಲ್ಲ ಆಯ್ಕೆ ಬಡಪಾತಿ ಇತ್ತನ ನಂದ ಆಯ್ಕೆ ಉಪ್ಪಂದಿಪ್ಪನಾಗ ಆಯ್ಬೋದು ಇತ್ತ ಈತ್ತದ ಕಾಲೋಡು ಆಯ್ನ ಜೋಕುಲು ಪೋದು ಹಿಂದೇರು ಬಂದ ಅಂಜನ ಫೋನ್ ನಾನು ಅಂಜನೆ ನೆನಪೇನೆ ಇಂಕೇರ್ಲ ಕೊರಂಜಿನಿಕೆ ಅನ್ನ ಜೋಕುಲು ಬೇರೆ ಮಲ್ತೇರು ಪಂಪೇನಾ ಸರಿ ಧನ್ಯವಾದ ದಯವಂಡ ಅಂಜನ ಪಾತ್ರ ಪಂತ ಬನ್ನಿ ಜಿ ಕರೆಕ್ಟ್ ಓದ್ತಾನೆ. ಓಕೆ ಥ್ಯಾಂಕ್ ಯು ಧನ್ಯವಾದ. ಇದು ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ಒಂದು ವಿಚಾರದ ಬಗ್ಗೆ ಅವರವರ ಜನಾಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ವಿಚಾರ ನಡೆದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜನರಿಗೆ ಈ ಒಂದು ವಿಚಾರ ಅವರ ಆಸ್ತಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿತ್ತು. ಹಾಗಾಗಿ ನಾನು ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಗುರುಪುರದ ಸ್ವಾಮೀಜಿಯವರು ನಮ್ಮ ಜೊತೆ ಮಾತಾಡಿದ್ರು. ಜೊತೆಗೆ ಇಲ್ಲಿ ನೇರವಾಗಿ ಗುರುಪುರದ ಸ್ವಾಮೀಜಿಯವರು ಪೊಲೀಸ್ ಇಲಾಖೆಗೆ ಬಂಗಾರದ ಪದಕವನ್ನು ಕೊಡ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇದನ್ನ ಅತ್ಯಂತ ನಯವಾಗಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತಿರಸ್ಕರಿಸಿದ್ದಾರೆ. ಈ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಆರೋಪಿಗಳ ಶೀಘ್ರ ಬಂಧನಕ್ಕಾಗಿ ಸ್ವಾಮೀಜಿಯಿಂದ ಬಹುಮಾನ ಘೋಷಣೆ. ಹೆಸರಿಗೆ ಬಂಗಾರದ ಪದಕ ಘೋಷಿಸಿದ್ದ ವಜ್ರದೇಹಿ ಸ್ವಾಮೀಜಿ. ನಾನೇ ಬಂದೆ ನೆತ್ತಪಿರವಡು ಒಂಜಿ ಜಾಲ ಉಂಡು ಏಪ ಕೂಳೂರ್ದ ರಾಜಬೀದಿಡ್ ಬಂತೀನಿ ಇನಿಕಲಕುಲು ರೆಕಾರ್ಡ್ ಮನ್ಪೋಯರು ಪೊಲೀಸ್ ತಕಲ್ನ ಇಲಾಖೆ ಹಿಡ್ದಲ್ಲ ಒಂಜಿ ರೆಕಾರ್ಡ್ ಆಪುಂಡು ನಮ್ಮನ ಪಾತಿಯನ್ನ ರೆಕಾರ್ಡ್ ಮನ್ಪೋಯರು ಯಾನ್ ನಮತೇರಿದೀನಿ ಇಂಚ ಓಲೆಲ್ಲ ಬೇತೆಕುಲು ಬತ್ತೇರಿಡ ಎಗಲ ಮಿತ್ತಿ ಕೇಸ್ ರೆಡಿ ಮನ್ಪೇರು ಅಕುಲು ತಯಾರು ಮನ್ಪೋಯರು ನಮ್ಮ ಎನ್ನದಿನ ಅಂಚ ದೇ ಬಣ್ಣ ನೆಕ್ಕು ತುಂಬ ಇರುವ ಕೇಸ್ ಎನ್ನ ಮಿತ್ತು ಬಾರ್ದೇರು ಐನೇ ಪೂರ ದೆತ್ತದು ದುಂಬುದಾದ ಮೇರು ಪಾತೇರ್ದೇರು ವಾವಾ ರೀತಿ ಪಾತೇರ್ದೇರೆಂದು ನಮ್ಮ ಮಿತ್ತು ಕೇಸ್ ಮಾಡ್ದೇರು ಯಾನ್ ನೆನಪು ನಂಚ ಅಂಡ್ ನಿಕುಲು ಆ ಕೆಲಸ ಅರ್ದಿಲ್ಲ ಎಂಕ ಬಹಳ ಅಪೇಕ್ಷೆ ಇಪ್ಪುನು ಈ ಕಲ್ವನ ಕ್ಲೇನ್ ಪತ್ತೋಡು ನಿಕಲು ಮಂಜಿ 24 ಗಂಟೆ ಎತ್ತು ಏನೊಂದು 24 ದಿನ ಕೊರ್ಪೆ ನಿಕ್ಲೇಗ 24 ದಿನ ತಗೊಲ್ಲ ಇದು ಏರಿ ದಾಳಿ ಮಲ್ತಿದ್ದೇರು
ಅಕ್ಲೇನು ಪತ್ತಲೆ ಇಂದುವೇ ಮೈದಾನ ನಿಕ್ಲೇನು 7 ಜನ ಪೊಲೀಸ್ ತಗೊಳ್ಳಿ ನಿಕ್ಕಲು ಪತ್ಯಾರ ನಿಕ್ಲೇಗೆ ಬಂಗಾರದ ಪದಕ ಬಾರ್ದಿ ಆ ನಿಂದುವೇ ವೇದಿಕೆ ಸನ್ಮಾನ ಮಾಡ್ತೀವಿ ನಿಕ್ಲೇಗೆ ಇಲಾಖೆ ಪಾರಿತೋಷಕ ಕೊರಡು ಬಂದಿಚ್ಚಿ ನಮ್ಮ ಪಾರಿತೋಷಕ ಕೊಡ್ಬ ಈ ಆಗ್ರಹ ನಿಕ್ಕಲ ದಾಯಿ ಮಲ್ತೊಂದುಲ್ಲೆ ಪಂಡ ಈ ಸ್ಥಿತಿ ಇಂಚೆನೆ ಪೊಂಡ ಕಾನೂನು ಒರಿಯುಣಂದು ಎನ್ನೊಚ್ಚಿ ನಿಕ್ಕಲು. ಪ್ರತಿಭಟನಾ ಸಭೆಯಲ್ಲಿ ಬಹುಮಾನ ಘೋಷಿಸಿದ್ದು ಅತ್ಯಂತ ಖುಷಿಯ ವಿಚಾರ. ಆದರೆ ಸ್ವಾಮೀಜಿ ಘೋಷಿಸಿದ ಬಹುಮಾನ ಸ್ವೀಕರಿಸಲು ನಮ್ಮ ಇಲಾಖೆಯಲ್ಲಿ ಯಾವುದೇ ಅವಕಾಶ ಇಲ್ಲ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಈಗ ಆದಷ್ಟು 24 ದಿನದಲ್ಲಿ ಪ್ರಕರಣವನ್ನು ಪತ್ತೆ ಮಾಡಿದರೆ ಬಂಗಾರದ ಪದಕ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ. ಸೊ ಇದು ಒಂದು ಭಾಳ ಒಳ್ಳೆಯ ಕೆಲಸ. ಇದಕ್ಕೆ ನಾನು ಇಲಾಖಾ ಮುಖ್ಯಸ್ಥನಾಗಿ ಇಲ್ಲಿ ಮಂಗಳೂರು ಕಮಿಷನರೇಟ್ದು ನಾನು 20,000 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದೀನಿ. ಇದರಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಯಾರು ತನಿಖೆಯಲ್ಲಿ ಭಾಗವಹಿಸಿದ್ದಾರೆ, ಆರೋಪಿ ಪತ್ತೆಯಲ್ಲಿ ಭಾಗವಹಿಸಿದ್ದಾರೆ, ಅವರ ಉತ್ತಮ ಕಾರ್ಯವನ್ನು ಗುರುತಿಸಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಮಾರ್ಗಗಳಿದ್ದಾವೆ. ಒಂದು CM ಮೆಡಲ್ ಕೊಡಿಸ್ಲಿಕ್ಕೆ ಅವಕಾಶ ಇದೆ, ಮತ್ತು ಪ್ರೆಸಿಡೆಂಟ್ ಮೆಡಲ್ ಕೊಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಸಾಕಷ್ಟು ಅವಕಾಶಗಳಿದೆ. ನಮ್ಮಲ್ಲೂ ಕೂಡ ಸುಮಾರು ರಿವಾರ್ಡ್ಸ್ ಕೊಡುವಂಥದ್ದು, ಅವರ ಗುಡ್ ಸರ್ವಿಸ್ ಎಂಟ್ರಿ ಮಾಡುವಂಥದ್ದು ಇವೆಲ್ಲ ಇದ್ದಾವೆ. ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಿಗೆ ಇದು ಏನು ಪ್ರೋತ್ಸಾಹ ಇದೆ ಇದು ಬಹಳ ಹೆಚ್ಚಿನದು. ಸಾಕಷ್ಟು ಪ್ರೋತ್ಸಾಹ ನಮ್ಮ ಇಲಾಖೆಯಲ್ಲೇ ಕೊಡ್ತೀವಿ. ಅದಕ್ಕೆ ಮೀರಿ ಅವರು ಬಂಗಾರದ ಪದಕ ಕೊಡ್ತೀನಿ ಅದೆಲ್ಲ ಹೇಳಿದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಅವ್ರು ಕೊಟ್ಟರು ನಮ್ಮ ಇಲಾಖೆಯಲ್ಲಿ ಇಸ್ಕೊಳ್ಲಿಕ್ಕೆ ಯಾವುದೇ ಅವಕಾಶವೂ ಇಲ್ಲ. ವೈಯಕ್ತಿಕವಾಗಿ ಯಾರೇ ಒಂದು ಬಹುಮಾನ ಆಗಲಿ, ನಗದು ಬಹುಮಾನ ಆಗಲಿ, ಬಂಗಾರದ ಪದಕ ಆಗಲಿ ಯಾವುದು ಕೊಟ್ಟರು ಅದನ್ನು ಇಸ್ಕೊಳ್ಲಿಕ್ಕೆ ನಮ್ಮ ಇಲಾಖೆಯಲ್ಲಿ ನಮಗಾಗಲಿ ನಮ್ಮ ಸಿಬ್ಬಂದಿಗಳಿಗಾಗಲಿ ಒಂದು ಅವರ ಪ್ರೋತ್ಸಾಹದ ನುಡಿಗಳಿಗೆ ಧನ್ಯವಾದ. ಆದರೆ ಅದನ್ನು ಇಸ್ಕೊಳ್ಳಲಿಕ್ಕೆ ಪ್ರಾವಿಷನ್ ಆಗಲಿ, ಅದನ್ನು ಇಸ್ಕೊಳ್ಳೋಂಥ ಅವಶ್ಯಕತೆ ಆಗಲಿ ನಮ್ಮ ಇಲಾಖೆಯಲ್ಲಿ ಇಲ್ಲ. ನಾವು ಮಾಡ್ತಿರೋದೇನಿದೆ ನಮ್ಮ ಇಲಾಖೆಯ ಕೆಲಸ. ನಾವೇನು ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಸಂಬಳ ತೊಗೊತೀವಿ, ಆ ಸಂಬಳಕ್ಕೆ ನಾವು ನಿಯತ್ತಾಗಿ ಕೆಲಸ ಮಾಡ್ತಿರೋವಂಥದ್ದು. ಅವರ ಪ್ರೋತ್ಸಾಹಕ್ಕೆ ಧನ್ಯವಾದ, ಅವರ ಸಹಕಾರಕ್ಕೆ ಧನ್ಯವಾದ. ಶಾಂತವಾಗಿ ಎಲ್ಲರೂ ಸುಮಾರು ಕೂಳೂರು ಇನ್ಸಿಡೆಂಟ್ ಆಗಿ ಸುಮಾರು 1 ತಿಂಗಳು ಮೇಲಾಗಿದೆ. ಆಮೇಲೆ ಕೋಡಿಕಲ್ ಇನ್ಸಿಡೆಂಟ್ ಆಗಿ ಸುಮಾರು 20 ದಿನ ಆಗ್ತಾ ಬಂತು. ಇಷ್ಟು ದಿನ ನಮ್ಮ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಸಾರ್ವಜನಿಕರು, ಸಂಘಟನೆಯವರು, ಪ್ರತಿಯೊಬ್ಬರು ಕೂಡ ರಾಜಕೀಯ ಪಕ್ಷದವರು, ಅಲ್ಲಿನ ಟ್ರಸ್ಟೀಸು ಎಲ್ಲರೂ ಅತ್ಯಂತ ಸಂಯಮದಿಂದ ನಮಗೆ ಶಾಂತಿ ಕಾಪಾಡೋದ್ರ ಮುಖಾಂತರ ಸಹಕಾರ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಧನ್ಯವಾದ. ನಾಗಬನ ಅಪವಿತ್ರ ಪ್ರಕರಣದಲ್ಲಿ 8 ಜನರನ್ನ ಬಂಧಿಸಿದ ಬಗ್ಗೆ ವಿವರಣೆ ನೀಡಿದ ಅವರು ಅವರ ಪ್ರೋತ್ಸಾಹಕ್ಕೆ, ಸಹಕಾರಕ್ಕೆ ಧನ್ಯವಾದ. ನಮ್ಮ ಸಿಬ್ಬಂದಿಯ ಉತ್ತಮ ಕಾರ್ಯ ಗುರುತಿಸಲು ಉತ್ತಮ ಮಾರ್ಗಗಳಿದ್ದಾವೆ. ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿ ಪದಕ ಸೇರಿ ಇಲಾಖೆಯಲ್ಲಿ ಹಲವು ಅವಕಾಶಗಳಿದ್ದಾವೆ. ವೈಯಕ್ತಿಕವಾಗಿ ಯಾರೇ ಬಹುಮಾನ, ನಗದು ಸೇರಿದಂತೆ ಇನ್ನೇನೇ ಕೊಟ್ಟರೂ ಅದನ್ನು ಸ್ವೀಕರಿಸಲು ಅವಕಾಶ ಇಲ್ಲ. ಅದರ ಅವಶ್ಯಕತೆಯೂ ಇಲ್ಲ. ನಾವು ಮಾಡ್ತಾ ಇರೋದು ನಮ್ಮ ಇಲಾಖೆಯ ಕೆಲಸ. ಜನರ ತೆರಿಗೆಯಿಂದ ದುಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಅವರ ಪ್ರೋತ್ಸಾಹಕ್ಕೆ ಧನ್ಯವಾದ ಎಂದರು. ಕೆಲ ದಿನಗಳ ಹಿಂದೆ ನಗರದ ಕೋಡಿಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗುರುಪುರ ಮಠದ ವಜ್ರದೇಹಿ ಸ್ವಾಮೀಜಿ ಮಾತನಾಡಿ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿದರೆ ಪೊಲೀಸರಿಗೆ ಬಂಗಾರದ ಪದಕ ನೀಡ್ತೇನೆ ಅಂತ ಘೋಷಿಸಿದ್ರು. जगदीर्घकुण्डलं पीताम्बरं धूम्रसहस्रलोचनम् उदारवीर्यं शतं श्रकाननं नमाम्यनन्तं भुवनैकनाथम् अनन्तानन्तदेवेश अनन्तफलदायक अनन्तदुःखनाशाय अनन्ताय नमो नमः. ಇವರು ನಾವು ಹಾಗಾಗಿ ಇಲ್ಲಿಗೆ ಒಂದು ಅಪಚಾರ ಆಗಿದೆ. ಹಾಗಾಗಿ ಈ ನಾಗಬ್ರಹ್ಮನ ಸನ್ನಿಧಾನದಲ್ಲಿ ಕ್ಷೇತ್ರಪಾಲ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಾವು ಆ ನಾಗದೇವರಿಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತೇವೆ. ಯಾರು ನಿಮ್ಮ ಈ ಒಂದು ಬಿಂಬವನ್ನ ಅಪವಿತ್ರ ಮಾಡಿದ್ದಾರೆ, ಯಾರು ಬಂದು ಆ ಬಿಂಬವನ್ನ ಸ್ಪರ್ಶ ಮಾಡಿದ್ದಾರೆ ಅವರು 48 ಗಂಟೆ ಒಳಗಾಗಿ ಹುಚ್ಚುಕಟ್ಟಿ ಹೋಗಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೆ 24 ದಿನದ ಒಳಗಾಗಿ ಯಾರು ಬಂದಿದ್ದಾರೆ ಅವರು ಕಾನೂನಿನ ಒಳಗೆ ಬಂದಿಯಾಗಿ ಜನಮಾನಸಕ್ಕೆ ಗೊತ್ತಾಗುವ ಹಾಗೆ ಈ ಸಾನ್ನಿಧ್ಯದ ಕಾರಣಿಕ ಸಾನ್ನಿಧ್ಯ ಪ್ರಕಟವಾಗಬೇಕು. ಇಂಕ ಬಹಳ ಅಪೇಕ್ಷೆ ಇಪ್ಪುನು ಈ ಕಲ್ವನ ಕ್ಲೇನ್ ಪತ್ತೋಡು ನಿಖಲ್ ಮಂಜಿ 24 ಗಂಟೆ ಇತ್ತು ಏನೊಂದು 24 ದಿನ ಕೊರ್ಪೆ ನಿಖಲೇಗ. ಜೊತೆಗೆ ಈ ಒಂದು ವಿಚಾರವಾಗಿ ನಾವು ಆಗಲೇ ಮಾತಾಡಿದ್ವಿ. ವಜ್ರದೇಹಿ ಸ್ವಾಮೀಜಿ ಅವರು ಹೇಳಿದ್ರು
ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ನಯವಾಗಿ ಈ ಒಂದು ಬಹುಮಾನದ ವಿಚಾರವನ್ನ ತಿರಸ್ಕರಿಸಿದ್ದಾರೆ ಅನ್ನೋದು. ಯಾಕಂದ್ರೆ ವೈಯಕ್ತಿಕವಾಗಿ ಯಾರೇ ಬಹುಮಾನ ಅಥವಾ ನಗದು ಸೇರಿದಂತೆ ಯಾವುದೇ ವಿಚಾರವನ್ನ ಸ್ವೀಕರಿಸಲು ಅವಕಾಶ ಇಲ್ಲ, ಜೊತೆಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ನಾವು ಮಾಡ್ತಾ ಇರುವಂಥದ್ದು ನಮ್ಮ ಇಲಾಖೆಯ ಕೆಲಸ ಅನ್ನುವಂಥದ್ದು. ಹಾಗಾಗಿ ಜೊತೆಗೆ ಈ ಸಂದರ್ಭಗಳಲ್ಲಿ ನಾವು ಈ ನಮ್ಮ ಮಂಗಳೂರು ಪೊಲೀಸ್ ಇಲಾಖೆಯನ್ನ ಗೌರವಿಸಲೇಬೇಕು, ಅಭಿನಂದಿಸಲೇಬೇಕು, ಜೊತೆಗೆ ಅಭಿಮಾನದ ಮಾತುಗಳನ್ನು ಆಡಲೇಬೇಕು. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಜೊತೆಗೆ DCP ಹರಿರಾಮ್ ಶಂಕರ್ ಅವರು ಅದ್ಭುತವಾಗಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರತಿಭಟನೆ, ಈ ಒಂದು ವಿಗ್ರಹ ಭಂಜಕರ ದುಷ್ಕೃತ್ಯ ಗಂಭೀರವಾಗಿ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ ಅಂತ ಬಂದಾಗ ಆ ಸಂದರ್ಭ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತ ಬಂದ್ರೆ ಹಿಂದೂ ಮುಖಂಡರಾಗಿರುವಂತಹ ಶರಣ್ ಪಂಪ್ವೆಲ್ ಅವರು ಈ ಒಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಾರೆ. ಸೊ ಅವರು ಬಂದ ನಂತರ ಈ ಒಂದು ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನ ನಾನು ಆಗ್ಲೇ ಹೇಳಿದಾಗೆ ಪಡೆದುಕೊಳ್ಳುತ್ತೆ. ಅದೇ ರೀತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ VHP ಜೊತೆಗೆ ಬಜರಂಗದಳ ಮುಖಂಡರಾಗಿರುವಂತಹ ಶರಣ್ ಪಂಪ್ವೆಲ್ ಅವರು ಇದ್ದಾರೆ. ಶರಣ್ ಅವರೇ ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಶರಣ ಅವರೇ. ಸದ್ಯ ನಾಗಬನ ಜೊತೆಗೆ ನಾಗಬಿಂಬ ಧ್ವಂಸ ಪ್ರಕರಣದ ಆರೋಪಿಗಳನ್ನ 8 ಮಂದಿಯನ್ನ ಪೊಲೀಸ್ ಇಲಾಖೆ ಈಗಾಗಲೇ ಬಂಧನ ಮಾಡಿರುವಂತದ್ದು. ಏನ್ ಹೇಳ್ತೀರಾ ಸರ್, ಫಸ್ಟ್ ರಿಯಾಕ್ಷನ್? ಮೊದಲನೇದಾಗಿ ಕಳೆದ ಹಲವಾರು ದಿನಗಳಿಂದ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರ, ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡುವಂತ ನಾಗ ಸಾನ್ನಿಧ್ಯವನ್ನು ಧ್ವಂಸಗೊಳಿಸುವುದು, ಅಪವಿತ್ರಗೊಳಿಸುವಂತ ಯಾರು ಆರೋಪಿಗಳನ್ನು ಇವತ್ತು ಪೊಲೀಸರು ಬಂದಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದು, ಇವತ್ತು ಪೊಲೀಸ್ ಕಮಿಷನರ್ ಅವರ ಹೇಳಿಕೆ ಮತ್ತು ನಿಮ್ಮ ಮಾಧ್ಯಮದಲ್ಲಿ ಬಂದಂತ ವರದಿಗಳನ್ನು ನೋಡಿದಾಗ ಈ ಘಟನೆಯನ್ನು, ಈ ಕೃತ್ಯವನ್ನು ಬಹುಶಃ ನಾವು ಗಂಭೀರವಾಗಿ ತೆಗೆದುಕೊಂಡು ಆಲೋಚನೆ ಮಾಡಬೇಕಾಗುತ್ತೆ. ಇವತ್ತು ಇದರ ಈ ಘಟನೆಯ ಒಳಗಡೆ ಒಂದನೇದಾಗಿ ಪೊಲೀಸರು ಹೇಳಿದಾಗೆ ಇದೊಂದು ಯಾರು ಕಳ್ಳತನ ಮಾಡುವಂತಹ ಒಂದು ಗ್ಯಾಂಗ್ ಇದನ್ನು ಈ ಕೃತ್ಯ ನಡೆಸಿದೆ ಹೇಳಿದ್ದಾರೆ. ಹಾಗಾಗಿ ಇದರ ಹಿಂದೆ ಕೇವಲ ಕಳ್ಳತನ ಮಾತ್ರ ಅಲ್ಲ, ಇದರ ಹಿಂದೆ ದುಡ್ಡು ಇದೆ, ಸುಪಾರಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಗಲಾಭೆ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಒಂದು ಸಂಚನ್ನು ರೂಪಿಸಿದ್ದಾರೆ. ಮೂರನೇದು, ಪೊಲೀಸರು ಹೇಳಿದಾಗೆ ಪೊಲೀಸರ ಗಮನವನ್ನು ಬೇರೆ ಕಡೆಗೆ ಕೊಂಡೋಗ್ಲಿಕ್ಕೋಸ್ಕರ ಈ ಘಟನೆ ಕೃತ್ಯ ನಡೆದಿದೆ ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದರ ಸ್ಪಷ್ಟತೆ ಇನ್ನೂ ಬಹಿರಂಗವಾಗಿ ಬಂದಿಲ್ಲ. ಅದಕ್ಕೋಸ್ಕರ ನಾನು ವಿಶ್ವ ಹಿಂದೂ ಪರಿಷತ್ ಒಬ್ಬ ಪ್ರಮುಖನಾಗಿ ನಾನು ಹೇಳುವುದೇನೆಂದ್ರೆ, ಇದೊಂದು ಈ ಘಟನೆಗಳು ನಡೆದದ್ದು ಒಂದು ವ್ಯವಸ್ಥಿತವಾದಂತ ಒಂದು ಸಂಚು ಇದೆ. ಇದರ ಹಿಂದೆ ಮತೀಯ ಇಸ್ಲಾಮಿಕ್ ಸಂಘಟನೆಗಳ ಕೈವಾಡ ಇದೆ. ಯಾಕೆಂತ ನಾನು ಇದನ್ನು ಹೇಳ್ತೇನೆ ಸರ್. ಈಗ ಇಲ್ಲಿ ಬಂಧನ ಆಗಿರುವಂತದ್ದು 8 ಆರೋಪಿಗಳ ಬಂಧನ. ಈ ಆರೋಪಿಗಳು ಏನು ತಮ್ಮ ಈ ಒಂದು ಕಿಡಿಗೇಡಿತನದಲ್ಲಿ ಅವರ ಕೋಮು ಸೌಹಾರ್ದತೆಯನ್ನ ಮೆರೆದಿದ್ದಾರೆ ಅನ್ನುವಂಥದ್ದು ಇಡೀ ಜಿಲ್ಲೆಯಾದ್ಯಂತ ಆಗ್ತಾ ಇರುವಂತಹ ಸುದ್ದಿ. ಇದು ಒಂದು ನಾಟಕ, ಇದೊಂದು ಷಡ್ಯಂತ್ರ. ನೋಡಿ, ಇದರಲ್ಲಿ ಪ್ರಮುಖ ಆರೋಪಿ ಯಾರು ಅಂತ ಕೇಳಿದ್ರೆ ಅವನು ಒಬ್ಬ ಕ್ರಿಮಿನಲ್ ಕೇಸ್ಗಳಿದ್ದಂತ ಒಬ್ಬ ಮುಸಲ್ಮಾನ. ಇಬ್ರು ಪ್ರಮುಖ ಆರೋಪಿಗಳು, ಇದು ಅಲ್ಲಿ ಮಾಹಿತಿ ಬಂದಿದೆ. ಇವರು ಈ ಹುಡುಗರನ್ನು ಉಪಯೋಗ ಮಾಡಿಕೊಂಡು ದುಡ್ಡು ಕೊಟ್ಟು ಅವರಿಗೆ ಡ್ರಗ್ಸ್ ಇನ್ನೊಂದ ಬೇರೆ ಯಾವುದನ್ನು ಅದನ್ನು ಕೊಟ್ಟು ಆ ಹುಡುಗರನ್ನು ಇದಕ್ಕೆ ಉಪಯೋಗವನ್ನು ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಹಾಗಾಗಿ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತ ಒಂದು ಸಂಚು ಇದೆ. ಇದರ ಹಿಂದೆ ಒಂದು ಇನ್ನೂ ಸಾಕಷ್ಟು ಜನರ ಇದರ ಹಿಂದೆ ಕೈವಾಡ ಇದೆ. ಈಗ ನಾವು ಆಗ ಪೊಲೀಸ್ ಕಮಿಷನರ್ಗೆ ಹೋಗಿ ಮಾತಾಡಬೇಕಾದ್ರೆ, ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾದ್ರೆ ಅವರು ಹೇಳಿದ್ರು ಇನ್ನಷ್ಟು ಮಾಹಿತಿಗಳು ಇನ್ನಷ್ಟು ಜನರನ್ನು ಬಂಧನ ಮಾಡ್ಲಿಕ್ಕಿದೆ, ಜೈಲಿನಲ್ಲಿ ಒಳಗಡೆ ಕುತ್ಕೊಂಡು ಇದಕ್ಕೆ ಸಂಚು ರೂಪಿಸಿದ್ದಾರೆ ಎಂಬಂತ ಮಾಹಿತಿಯನ್ನು ಪೊಲೀಸರು ಹೇಳಿದ್ದಾರೆ. ಹಾಗಾಗಿ ನಾನು ಹೇಳುವುದು, ಕೇವಲ ಇದು ಒಂದು ಯಾವುದು ಪೊಲೀಸರ ಗಮನವನ್ನು ಬೇರೆ ಕೊಡ್ಲಿಕ್ಕೆ ಮಾಡಿದಂತ ಕೃತ್ಯ ಅಲ್ಲ. ಗಲಾಭೆಯನ್ನು ಸೃಷ್ಟಿ ಮಾಡಿ ಹಿಂದೂಗಳ ಶ್ರದ್ಧಾ ಕೇಂದ್ರ, ಹಿಂದೂಗಳ ಯಾವುದು ನಾಗಸ್ಥಾನ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಅಪವಿತ್ರಗೊಳಿಸಿ ಭಗ್ನಗೊಳಿಸಿ ಗಲಭೆಗಳನ್ನು ಸೃಷ್ಟಿ ಮಾಡಿ ಹಿಂದೂಗಳ ಮೇಲೆ ದಾಳಿ ಮಾಡಲಿಕ್ಕೆ ಮಾಡಿದಂತ ಒಂದು ವ್ಯವಸ್ಥಿತವಾದಂತ ಸಂಚು ಇದು. ಅದಕ್ಕೋಸ್ಕರ ಇವರೊಟ್ಟಿಗೆ ಈ ಹಿಂದೂ ಯುವಕರನ್ನು ಕೂಡ ಇವರು ಜೊತೆಯಲ್ಲಿ ಸೇರಿಸಿಕೊಂಡು ಈ ಕೃತ್ಯ ನಡೆಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿತಿನ್. ಜೊತೆಗೆ ಇಲ್ಲಿ ಕೋಮು ಸೌಹಾರ್ದ ಮೆರೆದಿದ್ದಾರೆ ಈ ವಿಗ್ರಹ ಭಂಜಕರು ಅಂತ ಬಂದಾಗ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂತಹ ಒಂದು ಆರೋಪ.
ಹಾಗಾದ್ರೆ ಇಲ್ಲಿ ಪ್ರವೀಣ್, ಅನಿಲ್ ಜೊತೆಗೆ ವಿಕ್ಕಿ, ಜಯಂತ್ ಅನ್ನುವಂತಹ, ಪ್ರತೀಕ್ ಅನ್ನುವಂತಹ, ಮಂಜುನಾಥ್ ಅನ್ನುವಂತಹ ಯುವಕರು ಕೂಡ ಶಾಮೀಲಾಗಿದ್ದಾರೆ. ಆದ್ರೂ ಕೂಡ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅನ್ನೋದು ತಾವು ಹೇಳ್ತಾ ಇರುವಂತದ್ದು. ಖಂಡಿತವಾಗ್ಲೂ ನಾನು ಹೇಳ್ತಿರೋದು, ಹಿಂದೂಗಳು ಅದ್ರಲ್ಲಿ ಇದ್ದಾರಾ, ಇನ್ನೊಬ್ರು ಇದ್ದಾರಾ ಪ್ರಶ್ನೆ ಇಲ್ಲ. ಅವರು ಎಲ್ರಿಗೆ ಯಾರಿದ್ದಾರೆ, ಎಲ್ರು ಬಂಧನ ಮಾಡಿದರೆ ಎಲ್ರಿಗೂ ಸರಿಯಾದ ಶಿಕ್ಷೆ ಆಗ್ಬೇಕು. ನಾವು ಪೊಲೀಸ್ ಕಮಿಷನರ್ಗೆ ಆಗ್ರಹ ಮಾಡಿದ್ದೀನಿ, ಅವರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಿ ಜೈಲಿಗೆ ಹಟ್ಟಿ ಅಂತೇಳಿ, ಜೈಲಲ್ಲಿ ಕುತ್ಕೊಳ್ಬೇಕು ಅವರು ಅಂತ ಹೇಳಿ ನಾನು ಆಗ್ರಹವನ್ನು, ಮನವಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ನಾನು ಮಾಡಿದ್ದೇನೆ. ಹಾಗಾಗಿ ನಾನು ಇನ್ನೂ ಹೇಳಿದ್ದೇನೆ, ಇದನ್ನು ಸರಿಯಾಗಿ ತನಿಖೆ ಮಾಡಿ. ಇದರ ಹಿಂದೆ ಮತೀಯವಾದಿ ಸಂಘಟನೆಯ ಕೈವಾಡ ಇದೆಯಾ, ಇದರ ಹಿಂದೆ ಯಾರ್ಯಾರಿದ್ದಾರೆ, 5,000 10,000 ಇವರು ದುಡ್ಡು ಇದಕ್ಕೆ ಕೊಡಬೇಕಾದ್ರೆ ಹಾಗಾದ್ರೆ ದುಡ್ಡು ಎಲ್ಲಿಂದ ಬಂತು, ಯಾತಕ್ಕೋಸ್ಕರ ಇದನ್ನು ದುಡ್ಡು ಕೊಟ್ಟು ಈ ಹುಡುಗರನ್ನು ಉಪಯೋಗ ಮಾಡಿದ್ದಾರೆ, ಇದೆಲ್ಲ ಹೊರಗೆ ಬರ್ಬೇಕಲ್ವಾ. ಇದರ ನಡುವೆ ಡ್ರಗ್ಸ್ ಮಾತ್ರ ಇದರ ಡ್ರಗ್ಸ್ ಅನ್ನು ಕೂಡ ಉಪಯೋಗ ಮಾಡಿಕೊಂಡು ಈ ಕೃತ್ಯ ನಡೆಸಿದ್ದಾರೆ. ಹಾಗಾಗಿ ನಾನು ಹೇಳ್ತಿರುವುದು, ಇದೊಂದು ವ್ಯವಸ್ಥಿತವಾದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಗುರಿಯಾಗಿ ಇಟ್ಟುಕೊಂಡು ಮಾಡಿದಂತ ಒಂದು ವ್ಯವಸ್ಥಿತವಾದಂತ ಸಂಚು, ವ್ಯವಸ್ಥಿತವಾದಂತ ಷಡ್ಯಂತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮ ಕುಡ್ಲ ವಾಹಿನಿಯಿಂದ ತಮಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ. ಕಾರಣ ಬೈಕಂಪಾಡಿ ಜೊತೆಗೆ ಕೂಳೂರು ಜೊತೆಗೆ ಕೋಡಿಕಲ್ನಲ್ಲಿ ನಿರಂತರವಾಗಿರುವಂತಹ ಪ್ರಕರಣಗಳು ಆಗ್ತಾ ಇದೆ ಅಂತ ಬಂದಾಗ ನಮ್ಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನ ಹಾಳುಗೆಡುವಂತಹ ಪ್ರಯತ್ನ ಆಗುತ್ತೆ ಅಂತ ಬಂದಾಗ, ಈ ಒಂದು ಪ್ರಕರಣ ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಬಂದಾಗ ತಾವುಗಳು ಎಲ್ಲಿ ಪ್ರವೇಶವನ್ನ ಮಾಡ್ತೀರಾ, ತಾವುಗಳು ಅಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತೀರಾ, ಅಲ್ಲಿ ಬಂದು ಸಾರ್ವಜನಿಕರ ಜೊತೆ ಸೇರ್ತೀರಾ, ತದನಂತರ ಪೊಲೀಸ್ ಇಲಾಖೆಗೆ ಗಂಭೀರವಾಗಿರುವಂತಹ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನ ಹೇಳ್ತೀರಾ. ತದನಂತರ ಈ ಪ್ರಕರಣ ಸ್ವಲ್ಪ ಗಂಭೀರತೆಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ತಮ್ಮ ಒಂದು ಆದೇಶದ ಮೇರೆಗೆ ಒಂದು ದಿನದ ಕೋಡಿಕಲ್ ಬಂದ್ ಕೂಡ ಆಗುತ್ತೆ. ಇದೀಗ ಆರೋಪಿಗಳ ಬಂಧನ ಆಗಿದೆ. ಜೊತೆಗೆ ತಾವು ತಮ್ಮ ವಿಚಾರವನ್ನ ಮತ್ತೆ ಇವತ್ತಿನ ದಿನದಲ್ಲೂ ಕೂಡ ಕಮಿಷನರ್ ಕಚೇರಿಗೆ ಹೋಗಿದ್ದೀರಾ, ಕಮಿಷನರ್ ಜೊತೆ ಮಾತಾಡಿದ್ದೀರಾ, ಡಿಸಿಪಿ ಅವರ ಜೊತೆ ಮಾತಾಡಿದ್ದೀರಾ, ಅಂಡ್ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೀರಾ. ಈ ಒಂದು ಪ್ರಕರಣದ ಬಗ್ಗೆ ಎಲ್ಲೋ ಒಂದ್ ಕಡೆ ಕೇವಲ ಭಾಷಣಗಳು ವೇದಿಕೆಗಳಿಗೆ ಸೀಮಿತ ಆಗುತ್ತೆ ಅಂತ ಬಂದಾಗ ಇಲ್ಲ, ತಾವುಗಳು ತಮ್ಮ ಒಂದು ಏನು ಈ ಒಂದು ಸಂಘಟನೆಯ ಪ್ರಕಾರವಾಗಿ ತಾವುಗಳು ಮಾಡಬೇಕಾಗಿರುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀರಾ. ಹಾಗಾಗಿ ಧನ್ಯವಾದಗಳು ಮತ್ತೊಮ್ಮೆ ತಮ್ಗಳಿಗೆ. ಎಸ್ ಸರ್, ಧನ್ಯವಾದ. ಎಸ್ ಸರ್, ಥ್ಯಾಂಕ್ ಯು. ಇದು ಶರಣ್ ಪಂಪೇಲ್ ಅವರ ಮಾತುಗಳು. ಜೊತೆಗೆ ಇವತ್ತು ಸ್ವಾಮೀಜಿ ಅವರ ಜೊತೆ ಶರಣ್ ಪಂಪೇಲ್ ಅವರು VHP ಬಜರಂಗದಳ ಮುಖಂಡರು ಕೂಡ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಒಂದು ಆರೋಪಿಗಳ ಬಂಧನದ ನಂತರ ಅವರುಗಳ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಎನ್ ಶಶಿಕುಮಾರ್ ಅವರು ಜೊತೆಗೆ ಹರಿರಾಮ್ ಶಂಕರ್ ಅವರು, DCP ಅವರು ಜೊತೆಗೆ ಕಮಿಷನರ್ ಅವರು ಇಬ್ಬರ ಒಂದು ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನ ಮಾಡಲೇಬೇಕು, ಪ್ರಶಂಸೆಯನ್ನ ಮಾಡಲೇಬೇಕು. ಯಾಕಂದ್ರೆ ಆರೋಪಿಗಳ ಬಂಧನ ಆಗಿದೆ ಅಂತ ಬಂದಾಗ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ಸವಾಲಾಗಿದ್ದಂತಹ ಒಂದು ವಿಚಾರ. ಹಾಗಾಗಿ ಪ್ರಶಂಸೆಯನ್ನ ಮಾಡಲೇಬೇಕು. ಜೊತೆಗೆ ಈ ಒಂದು ಹಿನ್ನೆಲೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣ್ ಪಂಪೇಲ್ ಅವರು VHP ಬಜರಂಗದಳ ಮುಖಂಡರ ಜೊತೆ ನಾನು ಮಾತನಾಡಿದ್ದೇನೆ. ಜೊತೆಗೆ ಶಾಸಕರು, ಆ ಭಾಗದ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರ ಕ್ಷೇತ್ರ ಅದು, ಅಲ್ಲಿ ಬೈಕಂಪಾಡಿಯಲ್ಲಿ ನಡೆಯುತ್ತೆ. ಜೊತೆಗೆ ಕೂಳೂರಿನಲ್ಲಿ ನಾಗ ಬಿಂಬವನ್ನ ಎಸೆಯಲಾಗುತ್ತೆ. ತದನಂತರ ಕೋಡಿಕಲ್ನಲ್ಲಿ ನಿರಂತರವಾಗಿರುವಂತಹ ಸಾಲು ಘಟನೆಗಳು ನಡೆದಿರುವಂಥದ್ದು. ಹಾಗಾಗಿ ಶಾಸಕ ಭರತ್ ಶೆಟ್ಟಿ ಅವರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸವಾಲಾಗಿತ್ತು ಈ ಒಂದು ಪ್ರಕರಣ. ಹಾಗಾಗಿ ಶಾಸಕರು ಕೂಡ ಈ ಬಗ್ಗೆ ಇವತ್ತಿನ ಒಂದು ಪ್ರೆಸ್ ಮೀಟ್ ಕರೆದು ಅವರ ಈ ಬಗ್ಗೆ ವಿಚಾರವನ್ನ ಮಂಡನೆ ಮಾಡ್ತಾರೆ. ಏನು ಹೇಳಿದ್ದಾರೆ ಶಾಸಕರು ನೋಡ್ಕೊಂಬನ್ನಿ. ನಾಗಬನ ಅಪವಿತ್ರದ ಹಿಂದೆ ರಾಜಕೀಯ ಪಿತೂರಿ, ಶಾಸಕ ಭರತ್. ಆರೋಪಿಗಳನ್ನ ಬಂಧಿಸಿದ ಪೊಲೀಸರಿಗೆ ಧನ್ಯವಾದ. ನಾಗಬನ ಅಪವಿತ್ರಗೊಳಿಸಿದ ಆರೋಪಿಗಳನ್ನ ಬಂಧಿಸಿದ ಪೊಲೀಸರಿಗೆ ಧನ್ಯವಾದ. ಈ ಪ್ರಕರಣ ರಾಜಕೀಯ ಪಿತೂರಿಯಾಗಿದೆ. ಇದರಲ್ಲಿ ಓರ್ವ ಆರೋಪಿಯ ಕುಟುಂಬಕ್ಕೆ ರಾಜಕೀಯ ಪಕ್ಷದ ಸಮ್ಮತ ಇದೆ ಎಂದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಪ್ರಕರಣದಲ್ಲಿ ಬಂಧಿತನಾದ ಓರ್ವ ಆರೋಪಿಗೆ ರಾಜಕೀಯ ಪಕ್ಷದ ಸಂಬಂಧ ಇದೆ. ಅಭಿವೃದ್ಧಿಯಲ್ಲಿ ನಾವು ಯಾವುದೇ ರಾಜಿ ಮಾಡಿಕೊಂಡಿರದ ಕಾರಣ ಬಿಜೆಪಿ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಇಡಲು ನಡೆಸಿದ ಪಿತೂರಿಯಾಗಿದೆ. ನಮ್ಮ ತತ್ವ ಸಿದ್ಧಾಂತದ ವಿರೋಧ ಇರುವವರು ಇದರಲ್ಲಿ ಭಾಗಿಯಾಗಿರುವ ಸಂಶಯ ಇದೆ. ಇದನ್ನ ಕೇವಲ 3 ಜನ ಮಾತನಾಡಿ ಮಾಡಿದ ಪ್ರಕರಣವಲ್ಲ, ಬದಲಾಗಿ ಹೆಚ್ಚಿನ ಜನ ಭಾಗಿಯಾಗಿರುವ ಸಾಧ್ಯತೆ ಇದೆ. ಈ ಪ್ರಕರಣವು ತನಿಖಾ ಹಂತದಲ್ಲಿರುವ ಕಾರಣ ಯಾವ ಪಕ್ಷದವರು ಸಂಬಂಧ ಹೊಂದಿದ್ದಾರೆ ಅನ್ನೋದು ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾವುದೇ ಕುರುಹು ಇಲ್ಲದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ, ಅವರಿಗೆ ಧನ್ಯವಾದ ಎಂದರು. ಮಂಗಳೂರು ನಗರದ ಉತ್ತರದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ಏರ್ಪಾಡು ಮಾಡಲು ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರೆಲ್ಲಿದ್ದಾರೆ ಅವರನ್ನ ಬಂಧಿಸಿದಂಥ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸುತ್ತಿದ್ದೇನೆ.
ಎಲ್ಲೋ ಒಂದು ಕಡೆ ಕೋಮುಗಲಗೆ ಪ್ರಚೋದನೆ ಕೊಡುವಂತ ಕೆಲಸಗಳು ಜಿಲ್ಲಾದಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ಆಗ್ತಾ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಬರ್ತಾ ಇದೆಯಲ್ಲೋ ಒಂದು ಕಡೆ ಇಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಸಮಯದಲ್ಲಿ ಇದೆಲ್ಲ ಜಾಸ್ತಿ ಆಗಿ ನಮ್ಗೆ ಕಂಡು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ಸಹ ರಾಜಕೀಯ ಪಿತೂರಿ ಇದ್ರ ಹಿಂದೆ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ಸರ್ಕಾರ ಇದೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಬಿಜೆಪಿ MLAಗಳಿಗೆ ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲ ಸಹ ಬಿಜೆಪಿ MLAಗಳೇ ಇರುವಂತಹ ಒಂದು ಸಂದರ್ಭ ಈಗ ಇದೆ. ನಾವು ಇದ್ರ ಹಿಂದೆ ಇನ್ನೂ ಸಹ ಯಾರೆಲ್ಲ ಇದ್ದಾರೆ, ಕನೆಕ್ಟೆಡ್ ಪರ್ಸನ್ಸ್ ಯಾರೆಲ್ಲ ಇದ್ದಾರೆ, ಅವರಿಂದ ಹೋಗ್ತೇವೆ ಅನ್ನುವಂಥ ವಿಷಯ ಅಂತ ಹೇಳಿದ್ದಾರೆ. ಇದು ನಾವು ತಿಳ್ಕೊಳ್ಬೇಕಾದ ವಿಷಯ. ಅದರಲ್ಲಿ A1 A2 ಯಾರೆಲ್ಲ ಒಬ್ಬರು ಇದ್ದಾರೆ. ಅದರಲ್ಲಿ ಹತ್ತಿರದ ಸಂಬಂಧಿ ಒಬ್ಬ ನಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂತ ಮನೆಯವ, ಅದು ಸಹ ನಮಗೆ ಮಾಹಿತಿ ಉಂಟು. ಹಾಗಾಗಿ ಇದರಿಂದ ಯಾರು ಏನೆಲ್ಲ ಮಾಡಿದ್ದಾರೆ ಅದನ್ನ ಸಹ ಹೊರಗೆ ತರಬೇಕು ಅನ್ನುವಂತ ಹಾಕ್ತಾ ಇದ್ದೇವೆ. ಅಂದ್ರೆ ಈ 8 ಜನರನ್ನ ಬಿಟ್ಟು ಸಹ ಈ ವ್ಯಕ್ತಿಗಳ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದ್ದಾರೆ, ಇವರ ಇದನ್ನ ಸಹ ಜಾಡನ್ನ ಹಿಡಿಬೇಕು ಅನ್ನುವಂತ ಪ್ರೆಷರನ್ನ ನಾವು ನಮ್ಮ ನಿರಂತರ ಸಂಪರ್ಕದಿಂದ ಪೊಲೀಸ್ ಹತ್ರ ಹೇಳ್ತಾ ಬಂದಿದ್ದೇವೆ. ಅವರು ಸಹ ಬಹುಶಃ ಮಾತಿನ ಮಿತ್ರರಂದ್ರೆ ಹೇಳಿರ್ಬೇಕು. ನಾವು ಇದ್ರ ಹಿಂದೆ ಇನ್ನೂ ಸಹ ಯಾರೆಲ್ಲ ಇದ್ದಾರೆ, ಕನೆಕ್ಟೆಡ್ ಪರ್ಸನ್ಸ್ ಯಾರೆಲ್ಲ ಇದ್ದಾರೆ, ಅವರಿಂದ ಹೋಗ್ತೇವೆ ಅನ್ನುವಂಥ ವಿಷಯ ಅಂತ ಹೇಳಿದ್ದಾರೆ. ಇದು ನಾವು ತಿಳ್ಕೊಳ್ಬೇಕಾದ ವಿಷಯ. ಅದರಲ್ಲಿ A1 A2 ಯಾರೆಲ್ಲ ಒಬ್ಬರು ಇದ್ದಾರೆ. ಅದರಲ್ಲಿ ಹತ್ತಿರದ ಸಂಬಂಧಿ ಒಬ್ಬ ನಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂತ ಮನೆಯವ, ಅದು ಸಹ ನಮಗೆ ಮಾಹಿತಿ ಉಂಟು. ಹಾಗಾಗಿ ಇದರಿಂದ ಯಾರು ಏನೆಲ್ಲ ಮಾಡಿದ್ದಾರೆ ಅದನ್ನ ಸಹ ಹೊರಗೆ ತರಬೇಕು. ಇದು ಆ ಭಾಗದ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರು ಭರತ್ ಶೆಟ್ಟಿ ಅವರ ಮಾತುಗಳು. ಇದರಲ್ಲಿ ರಾಜಕೀಯ ಪಿತೂರಿ ನಡೆದಿದೆ ಅನ್ನುವಂತಹ ಒಂದು ಆರೋಪವನ್ನ ಕೂಡ ಅವರು ಮಾಡ್ತಾರೆ. ಜೊತೆಗೆ ಒಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಕೇವಲ 10,000 ರೂಪಾಯಿಗಳಿಗೆ ಈ ವಿಗ್ರಹ ಭಂಜಕರು ಈ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಯಾಕೆ ನಾಗಬನವನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಬಂದಾಗ, ನಾನು ಆಗಲೇ ಹೇಳಿದಾಗೆ ತುಳುನಾಡಿನಲ್ಲಿ ನಾಗಬನ ಅಂತ ಬಂದಾಗ ಅಲ್ಲಿ ಅತ್ಯಂತ ಪವಿತ್ರತೆಯನ್ನು ಹೊಂದಿರುವಂತಹ ಸ್ಥಳ, ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಇರುವಂಥದ್ದು. ಹಾಗಾಗಿ ಅಲ್ಲಿ CC ಕ್ಯಾಮರಾಗಳನ್ನು ಅಥವಾ ಸುರಕ್ಷತೆಗಳನ್ನು ಅಥವಾ ತುಂಬ ದೊಡ್ಡ ಮಟ್ಟದ ಚೌಕಟ್ಟುಗಳನ್ನು ಹಾಕಿಕೊಳ್ಳುವಂತಹ ಪ್ರದೇಶ ಅಲ್ಲ, ಬದಲಾಗಿ ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಜಾಸ್ತಿ ಸುರಕ್ಷತೆ ಇಲ್ಲ, ನಾವು ಕಿಡಿಗೇಡಿಗಳು ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಇವರುಗಳು ಆ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ಹೇಳುವಂಥದ್ದು. ನಾಗಬನವೇ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಉತ್ತರ ಇದು. ಜೊತೆಗೆ ಇವರು 10,000 ರೂಪಾಯಿಗಳಿಗೆ ಈ ಡೀಲ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಕೇವಲ 10,000 ರೂಪಾಯಿಗಳಿಗೆ ಇದೀಗ ಇನ್ನು ಮುಂದಕ್ಕೆ ಬರುವಂತಹ ಪ್ರಶ್ನೆ, ಇಲ್ಲಿ ಬೈಕಂಪಾಡಿಯಲ್ಲಿ, ಜೊತೆಗೆ ಕೂಳೂರಿನಲ್ಲಿ, ಜೊತೆಗೆ ಕೋಡಿಕಲ್ನಲ್ಲಿ ಈ ನಾಗಬಿಂಬ ಪ್ರತಿಷ್ಠಾಪನೆ ಇನ್ನು ಮುಂದಕ್ಕೆ ಮಾಡಬೇಕು ಅಂತ ಬಂದಾಗ ಮತ್ತೆ ಅದೇ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಅದೇ ವೃತಾಚರಣೆಯನ್ನು ಮಾಡಿಕೊಂಡು ಅದೇ ಲಕ್ಷಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿಕೊಂಡು ಈ ನಾಗಬಿಂಬ ಪ್ರತಿಷ್ಠಾಪನೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಇವರು ಮಾಡಿರುವಂತಹ ಸಣ್ಣತನದ ಪ್ರದರ್ಶನದಲ್ಲಿ ಇದೀಗ ಮುಂದೆ ಆಸ್ತಿಕರ ಭಾವನೆಗಳಿಗೆ ತುಂಬ ದೊಡ್ಡ ಮಟ್ಟದ ಧಕ್ಕೆಯನ್ನು ತಂದಿರುವಂತಹ ವಿಚಾರ. ಇದೆಲ್ಲದರ ನಡುವೆ ನಾವು ಈ ಒಂದು ಪ್ರಕರಣ ನಡೆದಾಗ ನಿರಂತರವಾಗಿರುವಂತಹ ಸುದ್ದಿಗಳನ್ನು ಬಿತ್ತರ ಮಾಡಿದ್ವಿ. ಬೈಕಂಪಾಡಿಯಿಂದ ಹಿಡಿದು ಕೂಳೂರಿನಲ್ಲಿ ನಾಗಬಿಂಬದ ಧ್ವಂಸ ಆಗಿರುವಂತಹ ಪ್ರಕರಣದಿಂದ ಹಿಡಿದು ಕೋಡಿಕಲ್ನಲ್ಲೂ ಕೂಡ ಈ ಒಂದು ಪ್ರಕರಣ ಮರುಕಳಿಸಿದಾಗ ನಮಗೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಏನಪ್ಪ ಇದೇ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಇದು ನಮ್ಮ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡುವಂತಹ ಕದಡುವಂತಹ ಪ್ರಕರಣಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಪದೇ ಪದೇ ಮರುಕಳಿಸ್ತಾ ಇದೆ. ಅದು ಕೂಡ ಪೊಲೀಸ್ ಇಲಾಖೆ ಯಾಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಜನರ ಮನಸ್ಸಲ್ಲಿ ಯಾವ ರೀತಿ ಮೂಡಿತ್ತು ಅದೇ ರೀತಿ ಮಾಧ್ಯಮಗಳಿಗೂ ಕೂಡ ಮೂಡಿತ್ತು, ನಮಗೂ ಕೂಡ ಮೂಡಿತ್ತು. ಆದರೆ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು ನಾವು ಈ ಸಂದರ್ಭ ಹೇಳಲೇಬೇಕಾಗುತ್ತೆ. ಒಂದು ಶೀಘ್ರವಾಗಿ ಆರೋಪಿಗಳ ಬಂಧನವನ್ನ ಮಾಡಿರುವಂಥದ್ದು, 8 ಮಂದಿ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಹಾಗಾಗಿ ನೇರವಾಗಿ ಮಾಧ್ಯಮಗಳು ಅಂತ ಬಂದಾಗ ಪ್ರತಿ ಬಾರಿ ಟೀಕೆ ಟಿಪ್ಪಣಿಗಳು ಇವೆಲ್ಲದರ ನಡುವಾಗಿ ಮಾಡಿರುವಂತಹ ಒಳ್ಳೆಯ ಕೆಲಸ, ಜೊತೆಗೆ ಪೊಲೀಸ್ ಇಲಾಖೆ ಈ ಸಂದರ್ಭ ಕಾರ್ಯಪ್ರವೃತ್ತರಾಗಿ ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಖುಷಿಯನ್ನ ಕೊಟ್ಟಿದೆ, ಜೊತೆಗೆ ಕಾರ್ಯಪ್ರವೃತ್ತಿಯನ್ನ ಮೆರೆದಿದೆ. ಹಾಗಾಗಿ ನೇರವಾಗಿ ನಮ್ಮ ಕುಡ್ಲ ವಾಹಿನಿ ಮುಖಾಂತರ ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಜೊತೆಗೆ DCP ಆಗಿರುವಂತಹ ಹರಿರಾಮ್ ಶಂಕರ್ ಅವರ ನೇತೃತ್ವದ ತಂಡ ಈ ಕಿಡಿಗೇಡಿಗಳನ್ನ ಆರೋಪಿಗಳನ್ನ ಬಂಧನ ಮಾಡುತ್ತೆ. ಹಾಗಾಗಿ ಮಂಗಳೂರು ಪೊಲೀಸ್ ಇಲಾಖೆಗೆ ಅನಂತ ಧನ್ಯವಾದಗಳು, ಅಭಿನಂದನೆಗಳನ್ನ ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಮಂಗಳೂರು ಅಂತ ಬಂದಾಗ ಕೋಮು ಸೂಕ್ಷ್ಮವಾಗಿರುವಂತಹ ಪ್ರದೇಶ,
ಈ ಒಂದು ಧರ್ಮಗಳ ನಡುವೆ ಅಥವಾ ಈ ಒಂದು ಆಸ್ತಿಕರ ಭಾವನೆಗಳ ನಡುವೆ ಘಾಸಿಯಾದಾಗ ಅದೆಷ್ಟೋ ದುರ್ಘಟನೆಗಳು ನಡೆದಿರುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಮಾಧ್ಯಮದ ಕಾಳಜಿಯನ್ನು ತೋರಿಸುತ್ತೆ ಅನ್ನುವಂತಹ ವಿಚಾರಗಳಲ್ಲಿ ನಾವು ಮಾತನಾಡ್ತಿದ್ದೇವೆ ಅಷ್ಟೇ. ಅದನ್ನು ಹೊರತು ನಮ್ಮ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ಪ್ರಮುಖವಾಗಿರುವಂತಹ ಒತ್ತನ್ನು ನಾವು ನೀಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಜೊತೆಗೆ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ಅನಂತ ಧನ್ಯವಾದಗಳು ಈ ಆರೋಪಿಗಳ ಬಂಧನವನ್ನ ಮಾಡಿದ್ದಕ್ಕಾಗಿ. ಇವೆಲ್ಲದರ ನಡುವೆ ಬರುವಂತಹ ತುಂಬ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಹೇಳಿದ್ರೆ ಈ ಯುವಕರ ಕತೆ ಏನು ಅನ್ನುವಂಥದ್ದು. ಯಾಕಂದ್ರೆ ಈ ಯುವಕರು ತಪ್ಪು ದಾರಿಯನ್ನ ಹಿಡಿದಿದ್ದಾರೆ, ಇವರನ್ನ ಸರಿದಾರಿಗೆ ತರುವವರು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಯಾಕಂದ್ರೆ ಮಾದಕ ವ್ಯಸನ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆಯೂ ಕೂಡ ನಮ್ಮ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಬಗ್ಗೆಯೂ ಕೂಡ ಜಾಗೃತಿಯನ್ನ ಜನಪ್ರತಿನಿಧಿಗಳು ಎಚ್ಚರಿಕೆಯನ್ನ ನೀಡಬೇಕಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.